ವಾರ್ಷಿಕ ಮಹಾಸಭೆಯು ಇವತ್ತು ತಮ್ಮ ಮುಂದೆ ಅದ್ಧೂರಿಯಾಗಿ ಕ್ರಮಬದ್ಧವಾಗಿ ನಡೆಯುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ 2 ವಿಶೇಷ ಕಾರ್ಯಕ್ರಮವನ್ನು ಕೂಡ ನಾವು ಇವತ್ತು ಇಟ್ಟುಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕೆ ನಮ್ಮ ಸ್ಥಳೀಯ ಪಿಳಿಚಾಮುಂಡಿ ದೈವ ಕ್ಷೇತ್ರ ಮತ್ತು ಉಳ್ಳಾಲಚಮ್ಮನವರ ಕ್ಷೇತ್ರದ ಗಡಿ ಪ್ರಧಾನರಾದಂಥ ದಿವಾಕರ್ ಭಂಡಾರಿಯವರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅಧ್ಯಕ್ಷರವರನ್ನು ವೇದಿಕೆಗೆ ಕರ್ಕೊಂಡು ಬರಬೇಕು. ಹಾಗೆ ಇವತ್ತು ಸುಮಾರು ವರ್ಷಗಳವರೆಗೆ ಈ ಸಂಘದಲ್ಲಿ ಅಧ್ಯಕ್ಷರಾಗಿದ್ದುಕೊಂಡು ಈ ಒಂದು ಸಂಘವನ್ನು ಪ್ರಗತಿ ಪಥದತ್ತ ಕೊಂಡೊಯ್ದಂಥ ಹಿರಿಯ ಚೇತನಗಳು ನಮ್ಮಿಂದ ದೂರ ಆಗಿದೆ. ಅಂಥ ಅಸ್ಪಂದಿತರಾದಂತಹ ಆ ಹಿರಿಯ ಚೇತನಗಳ ಭಾವಚಿತ್ರವನ್ನು ಅನಾವರಣ ಮಾಡುವಂಥ ಕಾರ್ಯಕ್ರಮ ಕೂಡ ಈ ವೇದಿಕೆಯಲ್ಲಿದೆ. ಆ ಒಂದು ಅನಾವರಣ ಮಾಡುವಂಥ ಕಾರ್ಯಕ್ರಮವನ್ನು ನಮ್ಮ ಸಂಘದ ಹಿರಿಯ ನಿರ್ದೇಶಕರುಗಳು ನಮ್ಮೆಲ್ಲರ ಮಾರ್ಗದರ್ಶಕರು, ಈ ಭಾಗದ ಎಲ್ಲ ವಿದ್ಯಾರ್ಥಿಗಳ ಗುರುಗಳು ಆಗಿರತಕ್ಕಂಥ ಗೌರವಾನ್ವಿತ ಶಂಕರ್ ಭಟ್ರು ಕೂಡ ವೇದಿಕೆಗೆ ಬರಬೇಕು. ಶಂಕರ್ ಭಟ್ರನ್ನು ಕೂಡ ಅಧ್ಯಕ್ಷರ ವೇದಿಕೆಗೆ ಕರ್ಕೊಂಡು ಬರಬೇಕು. ಅದೇ ರೀತಿ ನಮ್ಮ ಸಂಸ್ಥೆಯ ಎಲ್ಲ ನಿರ್ದೇಶಕರುಗಳು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಎಲ್ಲ ನಿರ್ದೇಶಕರುಗಳು ದಯವಿಟ್ಟು ಉಪಾಧ್ಯಕ್ಷರು ಸಮೇತ ಸಂಪ್ರದಾಯದಂತೆ ಯಾವುದೇ ಒಂದು ಕಾರ್ಯಕ್ರಮವನ್ನು ಆರಂಭಿಸುವಂಥ ಮೊದಲು ದೇವರ ಕೃಪೆ ನಮ್ಮ ಮೇಲೆ ಇರಲಿ ಅನ್ನೋ ಉದ್ದೇಶದಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕಿದ್ದಾರೆ ನಮ್ಮ ಗ್ರೀಷ್ಮ ಅಸೇಗೋಡ್. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಕಾರ್ಯಾರಂಭದೆ ಭಜಿಸುವೆ ನಿನ್ನನು, ಕಾರ್ಯಸಿದ್ಧಿಪುದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ವಂದನೆಗಳು ಗ್ರೀಷ್ಮ. ಕಾರ್ಯಕ್ರಮದ ಮುಂದಕ್ಕೆ ಬಂದಿರತಕ್ಕಂಥ ಎಲ್ಲ ಅತಿಥಿಗಳನ್ನು, ಸದಸ್ಯರುಗಳನ್ನು ಹಾರ್ದಿಕವಾಗಿ ಸ್ವಾಗತ ಮಾಡಲಿಕ್ಕಿದ್ದಾರೆ ನಮ್ಮ ಸಂಘದ ನಿರ್ದೇಶಕರಾದಂತಹ ರಾಮಕೃಷ್ಣ ಭಟ್ಟರವರು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಾರ್ಷಿಕ ಮಹಾಸಭೆಯ ಇವತ್ತಿನ ಅಧ್ಯಕ್ಷತೆ ವಹಿಸಿಕೊಳ್ತಕ್ಕಂಥ ನಮ್ಮ ಸಂಘದ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಶೆಟ್ಟಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಿದ್ದೇನೆ. ಹಾಗೂ ಉಪಾಧ್ಯಕ್ಷರಾದ ಕರುಣಾಕರ್ ಖಾನ್ ಇದ್ದಾರೆ, ಅವರಿಗೆ ಕೂಡ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಲಿಕ್ಕಿರುವವರು ನಮ್ಮ ಪಟ್ಟೂರಿ ಧರ್ಮರಸರ ಕ್ಷೇತ್ರ ಉಳ್ಳಾದಿ ಮಾಡದ ಗೌರವಾನ್ವಿತ ಗಡಿ ಪ್ರಧಾನರಾದ ದಿವಾಕರ್ ಭಂಡಾರಿಯವರಿದ್ದಾರೆ, ಅವರನ್ನು ಸಹ ಸ್ವಾಗತ ಮಾಡುತ್ತಿದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ 4 ಜನ ಇವರ ಒಂದು ಭಾವಚಿತ್ರವನ್ನು ಅನಾವರಣಗೊಳಿಸಲಿಕ್ಕೆ ಬಂದಿದ್ದಾರೆ. ನಮ್ಮ ಸಂಘದ ಮಾಜಿ ಅಧ್ಯಕ್ಷರು ನಮ್ಮ ಗುರುಗಳಾದ ಶ್ರೀ ಶಂಕರ್ ಭಟ್ ಇದ್ದಾರೆ, ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಿದ್ದೇನೆ. ನಮ್ಮ ಈ ಕಾರ್ಯಕ್ರಮದ ಎಲ್ಲ ನಮ್ಮ ಸಂಘದ ನಿರ್ದೇಶಕರುಗಳನ್ನು ಸ್ವಾಗತ ಮಾಡ್ತಾ, ಹಾಗೂ ಮಾಜಿ ಅಧ್ಯಕ್ಷರಾದ ನಮ್ಮ ಸುರೇಶ್ ಅವರಿದ್ದಾರೆ, ಮಾಜಿ ನಿರ್ದೇಶಕರುಗಳಿದ್ದಾರೆ, ಎಲ್ಲ ಸದಸ್ಯರುಗಳಿದ್ದಾರೆ, ಪತ್ರಕರ್ತ ಮಾಧ್ಯಮಗಳಿದ್ದಾರೆ, ಕಾರ್ಯದರ್ಶಿ ಅವರಿದ್ದಾರೆ, ಎಲ್ಲರನ್ನು ಸ್ವಾಗತ ಮಾಡುತ್ತಾ ನನ್ನ ಈ ಸ್ವಾಗತ ಮಾಡೋದು ಕೊರಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೆ ನಮಗೆ ವಿಶೇಷವಾದಂತಹ ಅತಿಥಿಗಳಾಗಿ ಇವತ್ತು ಶ್ರೀನಾಥ ಗೊಂಡೆಯವರು ನಮ್ಮ ಮುಂಭಾಗದ ರಾಜೇಂದ್ರಾಗಿದ್ದಾರೆ, ಅವರಿಗೆ ಕೂಡ ಹಾರ್ದಿಕ ಸ್ವಾಗತ. ಮಾಜಿ ಅಧ್ಯಕ್ಷರಿದ್ದಾರೆ, ಎಲ್ಲ ಮಾಜಿ ನಿರ್ದೇಶಕರುಗಳಿದ್ದಾರೆ. ಬಂದಿರತಕ್ಕಂಥ ಎಲ್ಲರನ್ನು ಕೂಡ ಮತ್ತೊಮ್ಮೆ ಸ್ವಾಗತಿಸುತ್ತಾ ಪ್ರಸ್ತಾವನೆ ಮಾತಿಗೋಸ್ಕರ ನಮ್ಮ ಹಿರಿಯ ನಿರ್ದೇಶಕರಾದಂಥ ಶ್ರೀನಿವಾಸ ಶೆಟ್ಟಿ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ನಮ್ಮ ಈ 58ನೇ ವಾರ್ಷಿಕ ಮಹಾಸಭೆಟುಲ್ಲ ಬಹುಶಃ ಈ ಸಂಘ ಸ್ಥಾಪನೆ ಆದ 52 ವರ್ಷ. ಈ 52 ವರ್ಷದ ಈ ಮಹಾಸಭೆ ಅಧ್ಯಕ್ಷರು ಅಂಜಲಿ
ಸಂಘದ ಮಾಜಿ ಅಧ್ಯಕ್ಷರನ್ನಾಗಲಿ ನಿರ್ದೇಶಕರನ್ನಾಗಲಿ ಬೊಕ್ಕ ಅಂಚೆನೆ ನಮ್ಮ ಮಾತಾ ಸರ್ವ ಸದಸ್ಯರುಗಳ ಹೊಂದಿಸೋದು 52 ವರ್ಷಕ್ಕೆ ದುಂಬು ರಘುರಾಮ್ ಕಾಜೆ ಬೊಕ್ಕ ಶಂಕರ್ ಮಾಸ್ಟರ್ನ ನೇತೃತ್ವದ ಈ ಸಂಘದ ಸ್ಥಾಪನೆ ಆಯ್ತು ಏನು ನೆನಪು ಮಾಡಿದ್ರೆ ನಾನು ಇಚ್ಛೆ ಪಡ್ತೇನೆ ಅವಾಗ ಇನ್ನು 10 ರೂಪಾಯಿ ಮೆಂಬರ್ಶಿಪ್ಡು ಸದಸ್ಯತನಕ್ಕೆ ಸ್ಥಾಪನೆ ಆಯ್ತು ಸಂಘ ಆ ಪೊರ್ತುಡು ಅಪ್ಪ ಸೊಸೈಟಿ ಸ್ಟೋರ್ ಇತ್ತು ಆ ಸ್ಟೋರ್ಡು ಸರಿಯಾದ ವ್ಯವಸ್ಥೆ 52 ವರ್ಷ ದುಂಬು ನಂಗೆ ಭಾರಿ ಅರಿತ ಬಂಗಾಯ್ತು ಆ ಪೊರ್ತುಡು ಸೊಸೈಟಿಗೆ ಅರಿಬತ್ತಲ್ಲ ಸರಿಯಾದ ತಿಕ್ಕುಜಿ ಮಾಡ್ಕೊಂಡು ದೃಷ್ಟಿಡಿ ಅಪ್ಪ ಹಿರಿಯಾಕಲಿ ಒಂದು ಸೊಸೈಟಿ ಸ್ಥಾಪನೆ ಬಂತದು ಬಾಡಿಗೆ ಕಟ್ಟಡ ಬಾರಿ ಪೊರ್ಲುಡೈ ನಡಪಾದು ಈ ಊರ್ದಕ್ಲಿಗೆ ಆ ಪಡಿತರ ವ್ಯವಸ್ಥೆ ಸ್ಥಾಪನೆ ಬಂದರೆ ಐಟು ಮಲ್ಲ ಕೊಡಿಗೆ ಶಂಕರ್ ಮಾಸ್ಟರ್ನೆಲ್ಲ ಆ ಪೊರ್ತರು ಆ ಸ್ಥಾಪನದ ಪೊರ್ತರು ದಿವಂಗತ ರಘುರಾಮ್ ಕಾಜೆನೆಲ್ಲ ಇತ್ತು ಐಟು ಸ್ಥಾಪನೆ ಏನಿತ್ತು ಬಾಡಿಗೆದ ಕಟ್ಟಡ ಸ್ಥಾಪನೆ ಬಂತದು ನಮ್ಮ ಇನ್ನಿಕ್ಕೆ 52 ವರ್ಷದ ಈ ಮಾಸ ಬಿಟ್ಟು ನಮ್ಮಲ್ಲ ಬಹುಶಃ 5 ಬೊಕ್ಕ ಈ ಸಂಘದ ಪ್ರಗತಿಗೆ ಮಸ್ತ್ ಜನ ಕೆಲಸ ಮಾಡ್ತೀವಿ ಈ 4 ಜನದ ನಮ್ಮ ಭಾವಚಿತ್ರವನ್ನು ಅಲ್ಲಿ ದಿವಂಗತ ಹೇಳ್ತೀರಿ ಅಂಚೆ ರಘುರಾಮ್ ಕಾಜಾವಿರಿ ಶಂಭುನಾಯ್ಕರಿ ಪಾವರ್ ಗುತ್ತು ಕನಕೂರು ವಿಶ್ವನಾಥ್ ಶೆಟ್ಟಿ ಅಂಚನೆ PM ಕುഞ്ഞി మీకు 4 ಜನ ಅಧ್ಯಕ್ಷರಾದ ನೀವು ಎಡ್ಡೆ ರೀತಿಯ ಬೇಲೆ ಬಂದಿರಿ ಬಹುಶಃ ಶಂಭುನಾಯ್ಕೇರಿ ಈ ಸಂಘ ಒಂಜಿ ಪೊರ್ತುಡು 20 ವರ್ಷ ದುಂಬು 21 ವರ್ಷ ದುಂಬು ನಮ್ಮ ಅವು ಬೊಕ್ಕ ಆರ್ಥಿಕವಾದ ಬಾರಿ ಪಿರಪುಡು ಐ ನಡಪಾಯಿ ಆಪುಜಿ ಮಾಪನ ದೃಷ್ಟಿಕೋನ ಬಂದಾಗ 21 ವರ್ಷದ ಆ ಕಾಲದ ಒಂದು 10-15 ರೂಪಾಯಿ ಅದನ್ನ ಸ್ವಂತ ದುಡ್ಡು ಕೊರ್ದು ನಮ್ಮ ಜವಣೆರಡು ಬಂದಿರಿ ಏನು ನಿಕ್ಲು ಪೊರ್ಲು ನಡಪಲ್ಲಿ ಎನ್ನ ದುಡ್ಡು ನಿಕ್ಲು ಐಟು ಲಾಭವನ್ನು ಕೊರಲೇನು ಬಹುಶಃ 5 ಬೊಕ್ಕದ ಆ 10,000 ಕೊರ್ಪು ಜನ ಈ ಸೊಸೈಟಿ ಈ ಹಂತಕ್ಕೆ ಬರ್ರಿದ್ದಾನೆ ನನದ ಆರ್ನ ಮಲ್ಲ ಕೊಡುಗೆವು ಆ ಕಾಲದ 10,000 ಒಂದು 10-30 ವರ್ಷ ಮುಂದಿನ 10-15 ರೂಪಾಯಿ ಬಂಡ ಅವಾಗ ಐಕೆ ಆತೆ ವ್ಯಾಲ್ಯೂ ಇತ್ತು ಅವಾಗ ಹಸೆಗೋಡಿ ಸೆನ್ಸಿಗೆ 50 ರೂಪಾಯಿ ಜಾಗ ತಿಕ್ಕೊಂತು ಇನ್ನು 5 ಲಕ್ಷದ ಜಾಗೆ ಅವಾಗ 50 ರೂಪಾಯಿ ತಿಕ್ಕು ನಾವು ಕೊಡ್ತು ಐಕೆ ಆತ ವ್ಯಾಲ್ಯೂ ಇತ್ತು ಆ ದುಡ್ಡು ಆರ್ನ ದುಡ್ಡು ಒಂದು 10-15-20 ವರ್ಷ ಇತ್ತು ಆ ಪೊರ್ತುಡು ಆ ದುಡ್ಡು ಬಂಡವಾಳ ಪಾಡ್ದು ಹಿರ ಸೊಸೈಟಿನ ಮಲಕ್ಕು ಅವಾಗ ಐಟಿ ನಮ್ಮ ಬಂಟು ಆರು ಐಟಿ ಫ್ರೀ ಸರ್ವಿಸ್ ಮಂತ್ರಲ್ಲ 10 ಪೈಸೆ ಚಾರ್ಜ್ ಇದೆ ತಂದು ಆ ಲಾಭಡು ಈ ಸೊಸೈಟಿ ದುಂಪುಡು 5 ಬೊಕ್ಕ ಒಂದು ಲಾಭದ ಹಂತಕ್ಕೆ ಬಂದಾಗ ಶಂಭುನಾಯ್ಕೇರಿ ಐಟ್ 6 ಅಧ್ಯಕ್ಷರಾಯಿರಿ 6 ಐಟ್ ಮಸ್ತ್ ಬೆಲೆ ಬಂತೀರಿ ಅವು ಸೊಸೈಟಿ ಎರಡು ಬಾರಿ ಮಲ್ಲ ಒಂದು ನಿಂತಿರಿ ಇಚ್ಛಾಶಕ್ತಿ ಇತ್ತು ಈ ಸೊಸೈಟಿ ಎಡ್ಡೆ ಅವಡು ನೆಟ್ಟಿಗೆ ಪ್ರಾಮಾಣಿಕತೆ ಕೊಡು ನೆಟ್ಟಿ ಏರ್ಲ ಒಂಜಿ ಇರುತ್ತದೆ ವಂಚನೆ ಮನ್ ಬಂದೆ ಪೊರ್ಲು ನಡಪಡು ಮನ್ಪುನ ಇಂದು ಹರಡಿತ್ತು ಅಂಚನೆ ಹಿಡಿದು ಅವು ಪೊರ್ಲು ನಡತಂದು 5 ಬೊಕ್ಕ ವಿಶ್ವನಾಥ್ ಶೆಟ್ಟಿ ಅಧ್ಯಕ್ಷರಾಯಿರಿ 6 ನೆಟ್ಟು ಅವರು ವಿದ್ಯೋದೇಶ ಸಹಕಾರಿ ಸಂಘನ ಐಟ್ ಅಂಚನೆ ನಂಗೆ ಸೊಸೈಟಿಗೆ ಜಾಗ ಇದ್ದಾನೆ ನಮ್ಮ ಬಾಡಿಗೆ ರಘುರಾಮ್ ಕಾಜಾರ ಬಾಡಿಗೆದ ಕಟ್ಟಡ ಸೊಸೈಟಿ ನಡತಂತು 5 ಬೊಕ್ಕ 7 ಸೆನ್ಸ್ ಜಾಗೆಗೆ ಶಂಭುನಾಯ್ಕೇರಿ ವಿಶ್ವನಾಥ್ ಶೆಟ್ಟಿ ನಿಮ್ಮದ ರಘುರಾಮ್ ಕಾಜಾರ ಬೇಕಲ್ಲ ಪ್ರಯತ್ನ ಅಡಿ 7 ಸೆನ್ಸ್ ಸರ್ಕಾರಿ ಜಾಗ ನನಗೆ ತಿಕ್ಕು ಸೊಸೈಟಿಗೆ ತಿಕ್ಕಿದ್ದು ಐಟಿ ಬಿಲ್ಡಿಂಗ್ ಪಾಡ್ದು ಒಂದು ಒಂಜಿ ಮೇರಿ ಒಂದು ಸೊಸೈಟಿ ಮಂತಿರಪ್ಪ ಸೊಸೈಟಿ ಆಯ್ತಾ ನೈಟ್ ಒಂದು ಕನಕೂರು ವಿಶ್ವನಾಥ್ ಶೆಟ್ಟಿ ಬೆಲೆ ಮಂದಿ 5 ಬೊಕ್ಕ PM ಕುഞ്ഞി మీకు 4 ಜನ ಅಧ್ಯಕ್ಷರಾಯಿರಿ ಶಂಕರ ಮಾಸ್ಟರ್ಲಿ 6 ಮಲ್ಲ ಕೊಡುಗೆ ನೇತ ಕಾಂಪ್ಲೆಕ್ಸ್ ಅನ್ನಾಗ 2 ಲಕ್ಷ ರೂಪಾಯಿ ಫ್ರೀ ಕೊಡ್ತೇವೆ ಅರೆ 6 ಆಯ್ತು ಒಂಜಿ ಮಸ್ತ್ ಬೇಲೆ ಮಂತ್ರ ನಾನು ಊರಿ ಮಲ್ಲ ಪ್ರಾಯದಾರಿ ನೀ ನಮ್ಮೊಟ್ಟಿಗೆ ಉಳ್ಳಿರೋದು ಬಂದರೆ ನಮ್ಮ ಇನ್ನು ಭಾರಿ ಸಂತೋಷ ಪಡುತ್ತೆ ಅಂಜನೆ 5 ಬೊಕ್ಕ ಈ ನೇಟ್ ಈ ಹಾಲ್ ಆಗ್ತದೆ ವಾರ್ಡ್ಲ ಸುರೇಶ್ ಶೆಟ್ಟಿಯವ್ರನ್ನ ಪಾತ್ರ ಇಟ್ಟುಕೊಂಡು 6 ದುಡ್ಡು ಕೊಡ್ತೀರಿ ಲೆಕ್ಕಿ ಫ್ರೀ 1 ಲಕ್ಷ ರೂಪಾಯಿ ಕೊಡ್ತೀರಿ ಐಟ್ 6 ಪ್ರಯತ್ನ ಅಡಿ ಒಂದು ಸಭಾಂಗಣ ಆಗ್ತದೆ ಅಂಜನೆ ನೇಟ್ ನಿರ್ದೇಶಕರನ್ನಕ್ಲ ಮಾತೆಲ್ಲ ಅಕ್ಲ ಇಚ್ಛಾಶಕ್ತಿ ರೇಟ ರೀತಿಯ ಬೇಲೆ ಬಂದಿರಿ ದುಮ್ಮದ ಬಾಡಿಲ ಹೊಸ ಬಾಡಿ ಆಗ್ತದೆ ಅಂಚನೆ ನೇಟ್ರಿ 4 ಜನ ಅಧ್ಯಕ್ಷರನ್ನಕ್ಲ ಒಂದು ನೆನಪುಗೋಸ್ಕರ ಅಕ್ಲ ಬೇಲೆ ಬಂತನ ವ್ಯಾಪಾರ ನಮ್ಮ ಬೋರ್ಡು ಇದು ನನಗ ಒಂದು ಜನಾಂಗಗಳ ಮಾದರಿಯಾದ ಬೋರ್ಡು ಬಂದು ದೃಷ್ಟಿ ಅಕ್ಲ ಪ್ರಾಮಾಣಿಕ ಸೇವೆಗೆ ನಮ್ಮ ಇನಿ ಅಕ್ಲ ಭಾವಚಿತ್ರವನ್ನು ಅನಾವರಣ ಮನ್ಪ ಅಂಜನೆ 10
34 ವರ್ಷ ಬಾಬನೇನಿ ಸೊಸೈಟಿ ಪ್ರಾಮಾಣಿಕವಾದ ಬೆಲೆವಂತನಲ್ಲಿ ನಂಗೆ ಏರೆಗಳ ಈತ ಜನ ಬೆಲೆವಂತನ ಅಧ್ಯಕ್ಷರನ್ನಾಗ್ಲಾಗ ಅವಡು ನಿರ್ದೇಶಕರನ್ನಾಗ್ಲ ಅವಡು ಏರನ್ನೆಲ್ಲ ಊರ್ದಾಗ್ಲ ಕಂಪ್ಲೇಂಟ್ ಇದೆ ಆ ಬಾಬಾನೇ ಅರಿಗೊರ್ತಿದ್ದೀರಿ ಅರೆಡ್ದು ಮೋಸ ಆತನ ಬಂದ್ಬಿಡೋ ಒಂದು ಪಾತ್ರ ನಮ್ಮ ಕೆವಿಗೆ ನಿಮಿಟ ಕೇಳಿಜಿ ಆರ್ನ ಅಕ್ಕನ ಸೇವೆ ಭಾರಿ ಪೊರುಡು ಎಂಕ್ಲಿ ಅಧ್ಯಕ್ಷರನ್ನಾಗ್ಲಿ ಮೀಟಿಂಗ್ ಬಂದು 1 ಗಂಟೆ ಚಾ ಬರ್ದು ಪೋಪ ಐತೆ ಕೆಲವು ಸಲ ಎಲ್ಲ ಬರ್ಪ ಆಣ ಇಲ್ಲಿ ಪೊರುಳು ನಡಪವನ ಅಕ್ಲ ದೀಪನ ಪತ್ತನ ಪೂರೈತನೆಲ್ಲ ವಾಕ್ಲಿ ಅಕ್ಲ ಸರಿ ಸೇರಿದ್ರೆ ಈ ಸೊಸೈಟಿ ಸರಿ ಆಯ್ತು ಸಾಧ್ಯ ಅಂಚಾದ ಸಿಬ್ಬಂದಿ ವರ್ಗ ಈ ರಾಮಮೋಹನ್ ಹಾಕಿರಲ್ಲ ಹಿರಿಯ ಬಾಬನಿಲ್ಲ ಭಾರಿ ಪೊರುಳು ಬೇಲೆ ಬಂತದ್ದು ನೇಟಿ ಸತತ 40 ವರ್ಷ 40 ವರ್ಷ 40 ವರ್ಷ ಭಾರಿ ಪೊರುಳು ಬೇಲೆ ಬಂದಿರು ಬಂಟನಿ ಬಿಡಿ ಪಕ್ಕ ಸಹಕಾರಿ ಸಂಘದ ಕಾರ್ಯದರ್ಶಿ ಆದ ಆರು ನಿವೃತ್ತಿದ ಅಂಚಿರಲಿಲ್ಲ ಆ ರೀತಿ ನಿವೃತ್ತಿ ಆದ ಟೈಮ್ ಆದ ಅನ್ನೆಲ್ಲ ಆರೆ ನಿಂಗೆ ಕಂಟಿನ್ಯೂ ಬಂತ ಈರೇ ಬೋರ್ಡು ಈರೇ ಪೊರುಳು ನಡಪಲ್ಲಿ ತೂಕ ಈರನ್ನ ತಾಕತ್ ಏತ ನಟ ಈರೆಗುಂಡು ಆತ ನಟ ಈರಿನ ಸೇವೆ ಬೋರ್ಡು ಬಂದದ್ದು ಐನು ಕಂಟಿನ್ಯೂ ಬಂತದ ನಮ್ಮ ಐನು ಪೊರುಳು ನಡಪವಂದಿಲ್ಲ ಅಂಚದ ಪುನಗ ಸೊಸೈಟಿ ಬಾಬನನ್ನ ಒಂಜಿ ಪೊರುಳು ರೀತಿದ ನೇಟು ಕೆಲಸ ಕಾರ್ಯ ಆರ್ನ ಈ ನೇಟ ಪ್ರಗತಿಯ ಆರ್ನ ಪಾತ್ರ ಉಂಟು ಬಂದ್ಬಿಡೇನೆ ನಮ್ಮ ಮಾತಾ ಸಂಘದ ಸದಸ್ಯರಿಗೆ ಟೈಪಾಯರೆ ನಾನು ಇಚ್ಛೆ ಪಡ್ಬೇಕು ಅಂಚನೆ ಈ ಸೊಸೈಟಿ ಇದು 10 ಸ್ವಲ್ಪ ಲಕ್ಷ ಮುಟ್ಟ ನಮ್ಮ ಬಂಗಾರದ ಸಾಲ ಕೊಡ್ತಾರೆ ಅಂಜನೆ ಒಂದೇ ನಮ್ಮ ವಿಶ್ವಾಸದ ಮೆಂಬರ್ಸ್ ನಗ್ಲಿಲ್ಲ ನಮ್ಮ ಒಂದು ನೇತ ಸಾಲ ಕೊಡ್ತಾರೆ ವ್ಯಾಪಾರ ಸಾಲ ಅಂತ ಕೊಡ್ದು ನಮ್ಮಡಂತೆ ದೇವ್ರದ ಇಟ್ರಿ ಸಾಲಗೆ ನಮ್ಮ ಏತ ಸಾಲ ಕೋರಿ ಐಕ್ಯ ತಕ್ಕ ಬಂಡವಾಳ ಬರೋದನ್ನು ಆ ರೀತಿದಲ್ಲ ತೊಂದರೆ ಎಲ್ಲೇ ರೀತಿದ ಭಾರಿ ಮಲ್ಲ ಒಂದು ಕರಿ ವರ್ಷ ನಂಗೆ ದೂನಾಗ ಇಟ್ಟು ತೋಜು 7 ಲಕ್ಷ ಮುಟ್ಟ ಲಾಭ ಬೈದಿನಿ ನಂಗೆ ಕಮಿಷನ್ ದೇವ್ರದ ಇಟ್ಟು 1 ಲಕ್ಷ ಮುಟ್ಟ ತಿಂಗೋಡು ಒಂದು 20,000 ಮುಟ್ಟ ನಂಗೆ ಕಮಿಷನ್ ನೆಟ್ಟ ಸೊಸೈಟಿ ನೆಟ್ ಅರಿಟ್ಲ ಬರ್ಬೋದು ಅಂಚೆ ಅದು ಪುನಃ ಲಾಭದಾಯಕವಾದ ಎಲ್ಲೇ ರೀತಿ ಮಾಡ್ತಾರೆ ದಾನ ನಷ್ಟೋಡು ದಾಲಾಜಿ ಭಾರಿ ಪೊರುಳು ನಡಪಡು ಈತ ನೆಟ 5 ವರ್ಷಡು ನಿರ್ದೇಶಕರು ಅಂಚನೆ ಅಧ್ಯಕ್ಷರನ್ನಾಗಲಿ ಸಹಕಾರ ರೀತಿ ಪೂರ್ಣ ಪ್ರಮಾಣದ ಸಹಕಾರ ಕೊಟ್ಟು ಪೊರುಳು ನಡಪಾಯಿ ನೆಟ್ಟ ಹತ್ರ ಅಟ್ಲೆ ಈ ಒಂದು ಸಹಕಾರಿ ಸಂಘ ಎಲ್ಲೇ ರೀತಿ ಸ್ವಂತ ಕಟ್ಟಡೋಡು ಎಡ್ಡೆ ಬಾಡಿಗೆಲ್ಲ ಬರ್ಕೊಂಡು ಒಂದು 10-30 ಸಾವಿರ ರೂಪಾಯಿ ಮುಟ್ಟ ಬಾಡಿಗೆಲ್ಲ ಬರ್ಬೋದು ಪೊರುಳು ನಡತೊಂದು ನೇಕ್ ನನ್ನ ಮಿತ್ತುಗಳ ಏನು ನಂಗೆ ಮಲ್ಲ ಜಾಗ ಇದ್ದೇನೆ ನಡೆದ ಹತ್ರ ಈ ಕಟ್ಟಡನ ಭಾರಿ ಮಲ್ಲ ರೀತಿಯಲ್ಲಿ ನಂಗೆ ಕೊನೆಯ ಸಾಧ್ಯ ಇದ್ದಿ ಅಲ್ಲ ಇತ್ತು ನಾನೇನು ವ್ಯವಸ್ಥೆ ನನ್ನದ ನಮ್ಮ ನಿರ್ದೇಶಕ ಮಂಡಳಿ ಅಧ್ಯಕ್ಷರನ್ನಾಗಲಿ ಏನು ಪೊರುಳು ನಡಪೋದು ಬಂದ್ಬಿಡ ವಿಶ್ವಾಸ ಅಂಚನೆ ನನ್ನ ಮಿತ್ತುಗಳ ಈ ಸೊಸೈಟಿ ಒಂದು ಮಾದರಿಯಾಗಿ ನಮ್ಮ ಊರುಡು ಎಡ್ಡೆ ಪುದರ್ ಪೊರಡು ಬಂಡದು ಎನ್ನ ರಡ್ಡು ಪಾತರ ಮುಗಿಪು ಅಂಚನೆ ಈ ನೇಟು ಎಡ್ಡ ರೀತಿಯ ಪೊರುಳು ಕೆಲಸ ಮಂತ್ರ ಶಂಕರ ಮಾಸ್ಟರ್ ನಮ್ಮ ಎದುರು ಹಿರಿಯಾರು 80 ಸಂಪ ವರ್ಷ ಆಂಡಾರಿ ಅಲ್ಲಿ ಪೊರುಳು ಬೆಲೆ ಬಂತೀರಿ ಅಧ್ಯಕ್ಷರಾದ ಬೆಲೆ ಬಂತೀರಿ ನಿರ್ದೇಶಕರಾದ ಬೆಲೆ ಬಂತೀರಿ ಮಾತೇನಲ್ಲ ಸೇವೆ ಇದೊಂದು ಎನ್ನ ಈ ಎರಡು ಪಾತೆರನ್ನು ಅಂತ ಕಾರ್ಯಕ್ರಮದ ಮುಂದಕ್ಕೆ ದೀಪವನ್ನು ಬೆಳಗುವುದರ ಮೂಲಕ ಜ್ಞಾನದ ಸಂಕೇತವನ್ನು ಹೆಚ್ಚಿಸುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತ ಹೇಳಿಕೊಂಡು ನಾವು ಗಡಿ ಪ್ರಧಾನರಾದಂತಹ ಯುವಕರ ಬಂಡಾರಲ್ಲಿ ವಿನಂತಿಸುತ್ತಾ ಎಲ್ಲ ಅತಿಥಿಗಳ ಸಮಕ್ಷಮದೊಂದಿಗೆ ದೀಪವನ್ನು ಬೆಳಗಬೇಕೆಂದು ವಿನಂತಿಸ್ತಾ ಇದ್ದೇನೆ. ಈ ಒಂದು ಸಂಸ್ಥೆಯನ್ನು ಉನ್ನತೀಕರಣಗೊಳಿಸುವಲ್ಲಿ ಯಶಸ್ವಿಯಾದಂತಹ ಹಿರಿಯ ಚೇತನಗಳ ಭಾವಚಿತ್ರವನ್ನು ಅನಾವರಣ ಮಾಡುವಂಥ ಒಂದು ಕಾರ್ಯಕ್ರಮ. ಮುಖ್ಯವಾಗಿ ಪಟ್ಟೋರಿ ರಘುರಾಮ ಖಾಜೆಯವರು, ಪಾವೂರುಗುತ್ತು ಶಂಭುನಾಯಕರು, ಕಣಕೂರು ವಿಶ್ವನಾಥ ಶೆಟ್ಟರು, ಹಾಗೆ ಪಟ್ಟೋರಿ PM ಕುಂಜಿ ಇವರ ಸಾಧನೆ ಮತ್ತು ಸೇವೆ ಗಣನೀಯವಾದಂಥದ್ದು. ಅಂಥವರ ಭಾವಚಿತ್ರವನ್ನು ಈ ಮೊದಲೇ ಅದು ಪ್ರಕಟಿಸಬೇಕಾಗಿತ್ತು. ಬಹುಶಃ ಅದಕ್ಕೂ ಒಂದು ಕಾಲ ಕೂಡಿ ಬರಬೇಕಾಗಿತ್ತು. ಇವತ್ತು ಆ ಕಾಲ ಕೂಡಿ ಬಂದಿದೆ. ಆ ಒಂದು ಅನಾವರಣವನ್ನು ನಮ್ಮ ಈ ಸಂಸ್ಥೆಯ ಒಬ್ಬ ಹಿರಿಯ ನಿರ್ದೇಶಕರಾಗಿ ಸೇವೆ ಮಾಡಿದಂತಹ
ನಮ್ಮೆಲ್ಲರ ಗುರುಗಳು ಮಾರ್ಗದರ್ಶನೂ ಆಗಿರುವಂತಹ ಶಂಕರ್ ಭಟ್ರವರು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತೇಳಿ ಅವರಲ್ಲಿ ನಿಮ್ಮೆಲ್ಲರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಿರಿಯ ಚೇತನ ಶಂಕರ್ ಭಟ್ ಅವರು ಎರಡು ತಮ್ಮ ಅನಿಸಿಕೆಗಳನ್ನು ನೀಡಬೇಕಂತ ವಿನಂತಿಸ್ಕೊಳ್ತಾ ಇದ್ದಾರೆ. ವೇದಿಕೆಯಲ್ಲಿರುವ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ಸ್ವಾಗತ ಮತ್ತು ನಮಸ್ಕಾರ. ಮತ್ತು ಸಭೆಯಲ್ಲಿ ಸೇರಿದ ಎಲ್ಲರಿಗೂ ನಮಸ್ಕಾರ. ನಾನು ಮುಖ್ಯವಾಗಿ ಹೇಳುವಂಥದ್ದು ನಮ್ಮ ಸೊಸೈಟಿ ನಮ್ಮದಂದರೆ ಇಲ್ಲಿ ಕೂತವರದ್ದು ಸೇರಿಕೊಂಡು ಮತ್ತು ಈ ಸಭೆಯಲ್ಲಿರುವವರು ಸೇರಿಕೊಂಡು ಈ ಸೊಸೈಟಿ ನಡೀತಾ ಇದೆ. ಹಾಗೆ ನಾನೀಗ ಸದಸ್ಯನಾಗಿ ಹೇಳುವುದೇನೆಂದರೆ, ಈ ಸೊಸೈಟಿಯು ಈಗ ಬೆಳೆಯುತ್ತಾ ಒಳ್ಳೆಯ ಸ್ಥಿತಿಗೆ ಬಂದಿದೆ. ಇದು ಇನ್ನೂ ಒಳ್ಳೆಯದಾಗಬೇಕು. ಆದ್ದರಿಂದ ಇನ್ನೂ ನಾವು ಸದಸ್ಯರನ್ನು ಹೆಚ್ಚು ನಾವು ಮಾಡಬೇಕು. ಇಲ್ಲಿ ಸದಸ್ಯರು ಕೆಲವು ಈಗ ಒಂದು ಸದಸ್ಯನಿಗೆ 200 ರೂಪಾಯಿ ಮೆಂಬರ್ಶಿಪ್ಪು. ಈಗ ಎಲ್ಲರೂ ಆ 200 ರೂಪಾಯಿ ಕೊಟ್ಟು ಮೆಂಬರ್ ಆಗದವರು ಅದನ್ನು ನಾವು ಮಾಡಬೇಕು. ನಾನೀಗ ಇಲ್ಲಿ ಹೇಳುವನಾದರೂ ಕೂಡ ಅಲ್ಲಿ ಕುಳಿತುಕೊಳ್ಳುವ ಸದಸ್ಯ. ಆದ್ದರಿಂದ ನಾನು ಮೆಂಬರ್ಶಿಪ್ ಕೊಟ್ಟಿದ್ದೇನೆ, ಬಾಕಿದ್ದವರು ಕೊಡಬೇಕು. ಇದಕ್ಕೆ ನಮ್ಮ ಆಡಳಿತ ಮಂಡಳಿಯವರು ಪ್ರಯತ್ನ ಮಾಡಿ ಎಲ್ಲರನ್ನು ಪೂರ್ಣ ಮೆಂಬರ್ ಆಗಿ ಮಾಡಬೇಕು ಅಂತ ಹೇಳುವ ನನ್ನದೊಂದು ಅಭಿಪ್ರಾಯ. ಆಮೇಲೆ ಇದು ಸೊಸೈಟಿ ಅಂದರೆ ನಮ್ಮದಂದರೆ ಇಲ್ಲಿ ಕುಳಿತವರದ್ದು ಮಾತ್ರ ಅಲ್ಲ, ಇಲ್ಲಿ ಕೆಳಗಿದ್ದೀರಲ್ವ, ನಾನು ಸಹ ಸೇರಿ ಇದು ನಮ್ಮದು. ಆದ್ದರಿಂದ ಇದನ್ನು ಬೆಳೆಸಬೇಕಾದರೆ ಸರಿಯಾದ ಮೆಂಬರ್ ಆಗಬೇಕು. ಆಮೇಲೆ ಇಲ್ಲಿ ಎಲ್ಲರೂ ಅಕೌಂಟು ಓಪನ್ ಮಾಡಬೇಕು. ಈಗ ಲಾಭದ ಹಣವನ್ನು ಲಾಭ ಬಂದಿದೆ, ಇದಕ್ಕಿಂತ ಮೊದಲು ಒಮ್ಮೆ ನಾವು ಕೊಟ್ಟಿದ್ದೇವೆ, ಲಾಭಾಂಶವನ್ನು ಕೊಟ್ಟಿದ್ದೇವೆ. ಈಗ ಈ ವರ್ಷವೂ ಕೊಡುವ ಸ್ಥಿತಿಯಲ್ಲಿ ಉಂಟು. ಆದ್ದರಿಂದ ಎಲ್ಲರಿಗೂ ಈ ಹಣವನ್ನು ಕಳಿಸುವುದು, ಒಂದು 10 ರೂಪಾಯಿ ಇದ್ದರೆ ಅದಕ್ಕೆ ಕಳಿಸುವುದಕ್ಕೆ ಖರ್ಚಿಗೆ ಉಂಟು. ಆದ್ದರಿಂದ ಸೊಸೈಟಿಗೆ ಕಷ್ಟ ಆಗಬಾರ್ದು. ಪ್ರತಿಯೊಬ್ಬರೂ ಇಲ್ಲಿ ಅಕೌಂಟು ಓಪನ್ ಮಾಡಬೇಕು. ಅಕೌಂಟ್ ಓಪನ್ ಮಾಡಿ ಅದರಲ್ಲಿ ಕಡಿಮೆ ಅಂದರೆ ಎಷ್ಟು ಬೇಕು? ಕಡಿಮೆ ಅಂದರೆ ಮೆಂಬರ್ ಅಕೌಂಟ್ ಓಪನಿಗೆ ಅಕೌಂಟ್ ಓಪನ್ ಮಾಡುವಾಗ ಕಡಿಮೆ ಅಂದರೆ 500 ರೂಪಾಯಿ ಕೊಟ್ಟು ಅಕೌಂಟ್ ಓಪನ್ ಮಾಡಬೇಕು. ಮತ್ತು ತಿಂಗಳು ಅದಕ್ಕೆ ಸ್ವಲ್ಪ ಹಣ ಸೇರಿಸಿದರೆ ನಿಮಗೂ ಒಂದು ಆಪತ್ಕಾಲಕ್ಕೆ ಅನುಕೂಲ ಆಗ್ತದೆ. ಆದ್ದರಿಂದ ಪ್ರತಿಯೊಬ್ಬರು ಅಕೌಂಟ್ ಓಪನ್ ಮಾಡಿದರೆ ಈ ಲಾಭಾಂಶ ಹಣವನ್ನು ಅದಕ್ಕೆ ನಮಗೆ ಸೇರಿಸಲಿಕ್ಕೆ ಭಾಳ ಸುಲಭ ಆಗ್ತದೆ, ಏನು ಕಷ್ಟ ಇಲ್ಲ. ಅಕೌಂಟಿಗೆ ಸೇರಿಸಿದರೆ ನೀವು ಅದನ್ನು ಅಕೌಂಟು ನೋಡಿದರೆ ಆಯಿತು ಅಷ್ಟೇ. ಹಾಗೆ ಅದೊಂದು ಸಹಕಾರ ಎಲ್ಲರದ್ದು ಬೇಕು. ಒಂದು ಪೂರ್ಣ ಮೆಂಬರ್ಶಿಪ್ಪು, ಆಮೇಲೆ
ಈ ಅಕೌಂಟ್ ಓಪನ್ ಮಾಡೋದು ಇದು ಅತಿ ಮುಖ್ಯ. ಈಗ ಈ ಸಲ ಲಾಭಾಂಶ 12% ಲಾಭಾಂಶದಲ್ಲಿ ಕೊಡುವುದು ಅಂತ ಯೋಚಿಸಿದ್ದಾರೆ ಇಲ್ಲಿಯ ಆಡಳಿತ ಮಂಡಳಿಯವರು. ಆದ್ದರಿಂದ ಎಲ್ಲರೂ ಅಕೌಂಟ್ ಓಪನ್ ಮಾಡಿ ಇದನ್ನು ಮೇಲೆ ತರುವ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ನನ್ನ ಒಂದು ಸಲಹೆ ಅಷ್ಟೇ. ಹಾಗೂ ಸಂಘದ ಸರ್ವ ಸದಸ್ಯರೇ, ನಮ್ಮ ಸಹಕಾರ ಸಂಘದ 2024-25ನೇ ಸಾಲಿನ ಅಂದರೆ 52ನೇ ವಾರ್ಷಿಕ ಸಾಮಾನ್ಯ ಸಭೆಗೆ ಆಡಳಿತ ಮಂಡಳಿಯು ತಮ್ಮೆಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತದೆ. ದಿನಾಂಕ 1/4/2024 ಪ್ರಾರಂಭಗೊಂಡು 31/3/2025 ಅಂತ್ಯವಾಗುವ 2024-25ನೇ ಸಾಲಿಯನ್ನು ನಮ್ಮ ಮುಂದಿಡಲು ಆಡಳಿತ ಮಂಡಳಿಯು ಸಂತೋಷಪಡುತ್ತದೆ. ನಮ್ಮ ಸಹಕಾರ ಸಂಘವು ದಿವಂಗತ ಶ್ರೀ ಪಿ ರಘುರಾಮ ಕಾಜವರ ಅಧ್ಯಕ್ಷತೆಯಲ್ಲಿ ದಿನಾಂಕ 20/4/1973 ನೋಂದಣಿ ಸಂಖ್ಯೆ AR36 SRS 21559596 ಸಹಕಾರ ಸಂಘಗಳ ಸಹಾಯಕ ನಿಬಂಧಕರವರ ಆದೇಶದಂತೆ ಕೊಣಾಜೆ ಗ್ರಾಹಕರ ಸಹಕಾರ ಸಂಘ ಎಂಬ ಹೆಸರಿನಿಂದ ಸ್ಥಾಪನೆಗೊಂಡು ಸಾರ್ವಜನಿಕ ವಿತರಣಾ ಪದ್ಧತಿಯಡಿಯಲ್ಲಿ ಸರಕಾರದಿಂದ ಸಿಗುವ ಪಡಿತರ ಸಾಮಗ್ರಿಗಳನ್ನು ವಿತರಣೆ ಮಾಡುತ್ತಾ ಕಾರ್ಯಾಚರಿಸುತ್ತಿತ್ತು. ನಂತರ 2008-2009 ಅಂದಿನ ಸಂಘದ ಅಧ್ಯಕ್ಷರಾದ ದಿವಂಗತ ಶ್ರೀ ಕೆ ವಿಶ್ವನಾಥ್ ಶೆಟ್ಟಿ ಕನಕೂರು ಇವರ ಅಧ್ಯಕ್ಷತೆಯಲ್ಲಿ ಸಹಕಾರ ಸಂಘಗಳ ಕಾಯ್ದೆ ಕಲಂ 10ರಂತೆ ಸಂಘದ ಬೈಲವನ್ನು ಸಮಗ್ರ ತಿದ್ದುಪಡಿ ಮಾಡಿ ಸಂಘದ ಕಾರ್ಯವ್ಯಾಪ್ತಿಯನ್ನು ಕೊಣಾಜೆ, ಮಂಜಿನಾಡಿ, ಬೆಳ್ಮ, ಅಮ್ಲಮಗರು ಮತ್ತು 300 ಗ್ರಾಮಗಳಿಗೆ ವಿಸ್ತರಿಸಿ ಕೊಣಾಜೆ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಎಂಬ ಹೆಸರಿಗೆ ಪರಿವರ್ತಿಸಿ ಪಡಿತರ ವಸ್ತುಗಳ ವಿತರಣೆ ಜೊತೆಗೆ ಗ್ರಾಹಕರ ಅನುಕೂಲಕ್ಕಾಗಿ ಬ್ಯಾಂಕಿಂಗ್ ಸೇವೆಯನ್ನು ನೀಡಲಾಗುತ್ತಿದೆ. ಅಲ್ಲದೆ ಸಂಘದಲ್ಲಿ ಸದಸ್ಯರಿಗೆ ಚಿನ್ನಾಭರಣ ಅಡವಿನ ಸಾಲದ ಜೊತೆಗೆ ವೈಯಕ್ತಿಕ ಜಾಮೀನು ಸಾಲದ ಸೌಲಭ್ಯವನ್ನು ನೀಡಲಾಗುತ್ತದೆ. ಅಲ್ಲದೆ ಸದಸ್ಯರಿಂದ ಠೇವಣಿಗಳನ್ನು ಸಂಗ್ರಹಿಸಲಾಗುತ್ತಿದ್ದು ಅದಕ್ಕೆ ಆಕರ್ಷಕ ಬಡ್ಡಿದರವನ್ನು ನೀಡಲಾಗುತ್ತಿದೆ. ಕಳೆದ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯು ದಿನಾಂಕ 22/9/2024 ಸಂಘದ ಅಧ್ಯಕ್ಷರಾದ ಶ್ರೀ ಕೆ ಸುರೇಶ್ ಚೌಟ ಕಕ್ಕೆಮಜಲು ಇವರ ಅಧ್ಯಕ್ಷತೆಯಲ್ಲಿ ಜರುಗಿಸಲಾಗಿರುತ್ತದೆ. ಸಭೆಯಲ್ಲಿ 2023-24ನೇ ಸಾಲಿನ ವಾರ್ಷಿಕ ವರದಿಯನ್ನು ಓದಿ ದಾಖಲಿಸಿಕೊಳ್ಳಲಾಯಿತು. ಸದ್ರಿ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಕೋರಂ ಇದ್ದು ವಾರ್ಷಿಕ ವರದಿಯನ್ನು ಒಪ್ಪಿ ಮಂಜೂರು ಮಾಡಲಾಗಿರುತ್ತದೆ. ಕಳೆದ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಸದಸ್ಯರಿಂದ ಸಂಘದ ಅಭಿವೃದ್ಧಿಗಾಗಿ ಸಲಹೆ ಸೂಚನೆಗಳನ್ನು ಪಡೆಯಲಾಗಿರುತ್ತದೆ. ವರದಿ ಸಾಲಿನಲ್ಲಿ ಅಂದರೆ 2024-25ನೇ ಸಾಲಿನಲ್ಲಿ ಈ ಕೆಳಗೆ ಹೆಸರಿಸಿದ ಸದಸ್ಯರು ಕಾರ್ಯನಿರ್ವಹಿಸಿರುತ್ತಾರೆ. ಅಧ್ಯಕ್ಷರಾಗಿ ಶ್ರೀ ಕೆ ಸುರೇಶ್ ಚೌಟ, ಉಪಾಧ್ಯಕ್ಷರಾಗಿ ಶ್ರೀ ಭಾಸ್ಕರ್ ಅವರು, ನಿರ್ದೇಶಕರುಗಳಾಗಿ ಶ್ರೀ ಕೆ ಶಂಕರ್ ಭಟ್, ಶ್ರೀ ಎನ್ ಶ್ರೀನಿವಾಸ್ ಶೆಟ್ಟಿ, ಸುಂದರ್ ಶೆಟ್ಟಿಗಾರ್, TS ರಮೇಶ್ ರೈ, ಶಂಕರ್ ನಾರಾಯಣ್ ಭಟ್, ವಿಶ್ವನಾಥ್ ನಾಯಕ್, ಪುಷ್ಪರಾಜ ಕೊನಿಲ, ಮೊಯ್ದೀನ್ ಕುഞ്ഞി, ಶ್ರೀಮತಿ ಕೆ ಲಕ್ಷ್ಮೀ ಭಟ್ ಮತ್ತು ಶ್ರೀಮತಿ ಶೋಭಾ ರಮೇಶ್. ಶ್ರೀ ಪಿ ರಘುರಾಮ ಕಾಜವರು ದಿನಾಂಕ 8/1/2023 ದೈವಾಧೀನರಾಗಿರುವುದರಿಂದ ಸದ್ರಿಯವರ ಸ್ಥಾನ ತೆರವಾಗಿತ್ತು. ಮಿಕ್ಕು ಉಳಿದ ಎಲ್ಲ ಸದಸ್ಯರು ಕಾರ್ಯನಿರ್ವಹಿಸಿರುತ್ತಾರೆ. ವರದಿ ಸಾಲಿನಲ್ಲಿ 11 ಸಲ ಮಾಸಿಕ ಸಭೆಗಳನ್ನು ಜರುಗಿಸಲಾಗಿದ್ದು ಸಭೆಯಲ್ಲಿ ಕೋರಂ ಇರುತ್ತದೆ. ತಿಂಗಳಿನ ಜಮಾ ಖರ್ಚುಗಳ ತಕ್ತೆಯನ್ನು ಪರಿಶೀಲನೆ ಮಾಡಲಾಗುತ್ತಿದ್ದು ಸಭೆಗೆ ಓದಿ ತಿಳಿಸಲಾಗಿ ಅದರ ಪ್ರತಿಯನ್ನು ಆಡಳಿತ ಮಂಡಳಿಯ ಸದಸ್ಯರಿಗೆ ನೀಡಲಾಗುತ್ತಿತ್ತು. ಸಂಘವು ಉತ್ತಮ ಲಾಭ ಗಳಿಸುವಲ್ಲಿ ಸಂಘದ ಅಭಿವೃದ್ಧಿಯ ದೃಷ್ಟಿಯಿಂದ ಅಧ್ಯಕ್ಷರು ಸೇರಿದಂತೆ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಸಲಹೆಗಳನ್ನು ನೀಡಿದ್ದು ಕಾರ್ಯಗತಗೊಳಿಸಲಾಗಿರುತ್ತದೆ. ಪ್ರತಿ ಮಾಸಿಕ ಸಭೆಯಲ್ಲಿ ಸಂಘದ ವ್ಯವಹಾರದ ಜಮಾ ಖರ್ಚುಗಳ, ಬ್ಯಾಂಕ್ ಖಾತೆಗಳ, ಚಿನ್ನಾಭರಣ ವ್ಯವಹಾರದ ಲೆಕ್ಕಪತ್ರಗಳನ್ನು ಹಾಗೂ ವ್ಯವಹಾರದ ಪ್ರಗತಿಯ ವಿವರಗಳನ್ನು ಪರಿಶೀಲಿಸಲಾಗುತ್ತಿತ್ತು. ಅಲ್ಲದೆ ಸಂಘಕ್ಕೆ ಬಂದಿರುವ ವೈಯಕ್ತಿಕ ಜಾಮೀನು ಸಾಲದ ಅರ್ಜಿಗಳನ್ನು, ಅವಶ್ಯ ದಾಖಲೆಗಳನ್ನು ಪರಿಶೀಲಿಸಿ ಸಾಲ ಮಂಜೂರು ಮಾಡಲಾಗಿರುತ್ತದೆ. ಅವಧಿ ಮೀರಿದ ಚಿನ್ನಾಭರಣಗಳ ಪಟ್ಟಿಯನ್ನು ತಯಾರಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದರ ಜೊತೆಗೆ ಸಾಲದ ಕಂತು ಬಾಕಿ ಬಗ್ಗೆ, ಬಾಡಿಗೆದಾರರ ಬಾಡಿಗೆ ಬಾಕಿ ಬಗ್ಗೆ ವಿವರಣೆ ಪಡೆದು ಕ್ರಮ ಕೈಗೊಳ್ಳಲಾಗಿರುತ್ತದೆ. ಸಂಘವು ಲಾಭಾಂಶದಲ್ಲಿ ನಡೆಯುತ್ತಿರುವುದನ್ನು ಗಮನಿಸಿ ಮೆಚ್ಚುಗೆ ವ್ಯಕ್ತಪಡಿಸಲಾಗಿರುತ್ತದೆ. ಸಂಘವು ದಿನಾಂಕ 31/3/2025 ಅಂತ್ಯಕ್ಕೆ ಸಂಘದ ಸಾಲ ನೀಡಿಕೆಯ ವ್ಯವಹಾರದ ವಿವರ, ಸಾಲದ ಸ್ವರೂಪ: ನಿತ್ಯ ನಿಧಿ ಸಾಲ, ಆರಂಭದ ಬಾಕಿ 78,000, ಪ್ರಸಕ್ತ ಸಾಲಿನಲ್ಲಿ ಹಂಚಿದ ಸಾಲ 1,21,000, ವಸೂಲಿ 1,69,000, ಬಾಕಿ 30,000. ಜಾಮೀನು ಸಾಲ: ಆರಂಭದ ಬಾಕಿ 4,75,116, ಹಂಚಿದ ಸಾಲ 91,000, ವಸೂಲಿ 5,67,030 ರೂಪಾಯಿ, ಬಾಕಿ 8,18,086 ರೂಪಾಯಿ.
ಚಿನ್ನಾಭರಣ ಸಾಲ 80,61,560. ಹಂಚಿದ ಸಾಲ 1,27,89,900 ರೂಪಾಯಿ. ವಸೂಲಿ 1,19,77,830 ರೂಪಾಯಿ. ಬಾಕಿ 88,73,630 ರೂಪಾಯಿ. ಸಿಬ್ಬಂದಿ ಸಾಲ ಆರಂಭದ ಬಾಕಿ 55,000, ಹಂಚಿದ ಸಾಲ 50,000 ರೂಪಾಯಿ, ವಸೂಲಿ 76,000 ರೂಪಾಯಿ, ಬಾಕಿ 29,000. ನಿರಕು ಠೇವಣಿ ಸಾಲ ಪ್ರಸಕ್ತ ಸಾಲಲ್ಲಿ ಹಂಚಿದ ಸಾಲ 50,000, ವಸೂಲಿ ಇಲ್ಲ, ಬಾಕಿ 50,000 ರೂಪಾಯಿ. ಸಂಘದಲ್ಲಿ ಇಟ್ಟಿರುವ ಠೇವಣಿಗಳ ವಿವರ. ನಿರಕು ಠೇವಣಿ ಆರಂಭದ ಬಾಕಿ 35,94,883 ರೂಪಾಯಿ. ಠೇವಣಿಗಳ ಜಮೆ 35,63,860 ರೂಪಾಯಿ. ಠೇವಣಿ ಪಾವತಿ 34,93,069 ರೂಪಾಯಿ. ವರ್ಷಾಂತ್ಯಕ್ಕೆ ಬಾಕಿ 36,65,674 ರೂಪಾಯಿ. ನಿತ್ಯ ನಿಧಿ ಪಿಗ್ಮಿ ಖಾತೆ ಆರಂಭದ ಬಾಕಿ 16,59,870 ರೂಪಾಯಿ. ಠೇವಣಿಗಳ ಜಮೆ 41,19,919 ರೂಪಾಯಿ. ಠೇವಣಿ ಪಾವತಿ 41,91,285 ರೂಪಾಯಿ. ವರ್ಷಾಂತ್ಯಕ್ಕೆ ಬಾಕಿ 15,88,504 ರೂಪಾಯಿ. ಉಳಿತಾಯ ಖಾತೆ ಆರಂಭದ ಬಾಕಿ 24,70,043 ರೂಪಾಯಿ. ಠೇವಣಿಗಳ ಜಮೆ 1,57,81,582 ರೂಪಾಯಿ. ಠೇವಣಿ ಪಾವತಿ 1,67,32,063 ರೂಪಾಯಿ. ವರ್ಷಾಂತ್ಯಕ್ಕೆ ಬಾಕಿ 15,19,562 ರೂಪಾಯಿ. ಸಿಬ್ಬಂದಿ ಭವಿಷ್ಯ ನಿಧಿ ಆರಂಭದ ಬಾಕಿ 4,82,300 ರೂಪಾಯಿ. ಠೇವಣಿಗಳ ಜಮೆ 1,54,533 ರೂಪಾಯಿ. ವರ್ಷಾಂತ್ಯಕ್ಕೆ ಬಾಕಿ 6,36,883 ರೂಪಾಯಿ. ಸಿಬ್ಬಂದಿ ಭದ್ರತಾ ಠೇವಣಿ ಆರಂಭದ ಬಾಕಿ 3,700 ರೂಪಾಯಿ. ಠೇವಣಿಗಳ ಜಮೆ 12,000. ವರ್ಷಾಂತ್ಯಕ್ಕೆ ಬಾಕಿ 15,700 ರೂಪಾಯಿ. ಸರಕಾರದಿಂದ BPL ಪಡಿತರ ಚೀಟಿದಾರರಿಗೆ ವಿತರಣೆಗೆ ಉಚಿತ ಪಡಿತರ ಅಕ್ಕಿ ಸರಬರಾಜು ಆಗುತ್ತಿದ್ದು, ಪಡಿತರ ವಿತರಣೆ ಬಾಕ್ತು ವರದಿ ಸಾಲಿನಲ್ಲಿ ರೂಪಾಯಿ 5,45,445 ರೂಪಾಯಿ ವ್ಯಾಪಾರದ ಲಾಭ ಬಂದಿರುತ್ತದೆ. ಬ್ಯಾಂಕಿಂಗ್ ವಿಭಾಗದಲ್ಲಿ ಸಾಲಗಳ ಮೇಲಿನ ಬಡ್ಡಿಯಿಂದ 12,97,379 ರೂಪಾಯಿ ಜಮೆ ಬಂದಿರುತ್ತದೆ. ಚಿನ್ನಾಭರಣಗಳ ಅಡವಿನ ಭದ್ರತೆಗಾಗಿ ಸೂಕ್ತ ವಿಮೆಯನ್ನು ಮಾಡಲಾಗಿದ್ದು, ವಾರ್ಷಿಕ ರೂಪಾಯಿ 44,388 ರೂಪಾಯಿ ವಿಮಾ ಕಂತು ಪಾವತಿಸಲಾಗಿದ್ದು, ಪ್ರತಿ ವರ್ಷ ನವೀಕರಣ ಮಾಡಲಾಗುತ್ತಿದೆ. ಕಟ್ಟಡ ಸುತ್ತ CC ಕ್ಯಾಮೆರಾ ಅಳವಡಿಸಲಾಗಿದೆ. ಬ್ಯಾಂಕಿಂಗ್ ವಿಭಾಗದಲ್ಲಿ ಕಂಪ್ಯೂಟರ್ ಅನ್ನು ಕೂಡ ಅಳವಡಿಸಲಾಗಿರುತ್ತದೆ. ಸಂಘವು ಸ್ವಂತ ಕಟ್ಟಡವನ್ನು ಹೊಂದಿದ್ದು, ಮೇಲಂತಸ್ತನ್ನು ಹೊಂದಿದ್ದು, ಒಟ್ಟು 11 ಕೋಣೆಗಳನ್ನು ಬಾಡಿಗೆ ನೀಡಲಾಗಿದ್ದು, ವಾರ್ಷಿಕ ರೂಪಾಯಿ 3,74,732 ರೂಪಾಯಿ ಬಾಡಿಗೆ ಜಮೆ ಆಗಿರುತ್ತದೆ. ಬಾಡಿಗೆದಾರರ ಬಾಡಿಗೆ ಠೇವಣಿ 2,03,500 ರೂಪಾಯಿ ಸಂಘದಲ್ಲಿ ಜಮೆ ಇರುತ್ತದೆ. ಸಂಘದಲ್ಲಿ ಗ್ರಾಹಕರ ಹಾಗೂ ಸದಸ್ಯರ ಅನುಕೂಲಕ್ಕಾಗಿ ಈ ಸ್ಟ್ಯಾಂಪಿನ ಸೌಲಭ್ಯವನ್ನು ಒದಗಿಸಲಾಗಿರುತ್ತದೆ. ಅಲ್ಲದೆ ಸದಸ್ಯರಿಂದ ಸರ್ಕಾರದ ಯಶಸ್ವಿನಿ ಯೋಜನೆಯನ್ನು ಮಾಡಲಾಗಿರುತ್ತದೆ. ಸಂಘವು ಈ ಸ್ಟ್ಯಾಂಪ್ ಮಾರಾಟದಿಂದ ರೂಪಾಯಿ 27,786 ರೂಪಾಯಿ ಶುಲ್ಕವನ್ನು ಗಳಿಸಿರುತ್ತದೆ. ಸಂಘದ ಬೈಲ ಉಪನಿಯಮದ ಪ್ರಕಾರ ವರದಿ ಸಾಲಿನಲ್ಲಿ ಪೂರ್ಣ ಪ್ರಮಾಣದ ಷೇರು ಮೊಬಲಗಳನ್ನು ಹೊಂದಿರುವ 319 ಜನ ಸದಸ್ಯರು ಇರುತ್ತಾರೆ. ವರದಿ ಸಾಲಿನಲ್ಲಿ 45 ಜನ ಹೊಸ ಸದಸ್ಯರ ಸೇರ್ಪಡೆಗೊಳಿಸಲಾಗಿರುತ್ತದೆ. ಸರ್ಕಾರದ ಪಾಲು ಬಂಡವಾಳ ಹಿಂದಿನ ಸಾಲಿನಲ್ಲಿ 70,000 ಇದ್ದು, ಇದರಲ್ಲಿ ವರದಿ ಸಾಲಿನಲ್ಲಿ 50,000 ಮರುಪಾವತಿ ಮಾಡಲಾಗಿದ್ದು, ಉಳಿದ ರೂಪಾಯಿ 20,000 ಸಂಘದಲ್ಲಿ ಜಮೆ ಇರುತ್ತದೆ. ಸದಸ್ಯರ ಪಾಲು ಹಣ ರೂಪಾಯಿ 1,57,400 ರೂಪಾಯಿ ಜಮೆ ಇರುತ್ತದೆ. ಸಂಘದಲ್ಲಿ 5 ಸಹಕಾರ ವರ್ಷಗಳ ಮಹಾಸಭೆಯಲ್ಲಿ ಕನಿಷ್ಠ 3 ಮಹಾಸಭೆಯಲ್ಲಿ ಹಾಜರಾಗಿರತಕ್ಕದ್ದು, ಅಲ್ಲದೆ ಸಂಘದ ವ್ಯವಹಾರದಲ್ಲಿ ತೊಡಗಿಸಿಕೊಳ್ಳತಕ್ಕದ್ದು. ಅಂತಹ ಸದಸ್ಯರಿಗೆ ಸಂಘದ ಚುನಾವಣೆಯಲ್ಲಿ ಸ್ಪರ್ಧಿಸುವ, ಮತದಾನ ಮಾಡುವ ಹಕ್ಕು ಇರುತ್ತದೆ. ಸಂಘದಲ್ಲಿ ಕಾರ್ಯದರ್ಶಿಯಾಗಿ ಶ್ರೀ ಬಾಬು ಎಂ ಪಡಿತರ ವಿಭಾಗದಲ್ಲಿಯೂ ಶ್ರೀ ರಾಮಮೋಹನ್ ನಾಯಕ್ ಗುಮಾಸ್ತರಾಗಿ ಬ್ಯಾಂಕಿಂಗ್ ವಿಭಾಗದಲ್ಲೂ ಕರ್ತವ್ಯ ನಿರ್ವಹಿಸಿರುತ್ತಾರೆ. 2024-25ನೇ ಸಾಲಿನ ಲೆಕ್ಕ ಪರಿಶೋಧನೆಯನ್ನು ರವಿರಾವ್ CA ಸನ್ನದು ಲೆಕ್ಕ ಪರಿಶೋಧಕರು ಮಂಗಳೂರು ಇವರು ನಡೆಸಿದ್ದು, ಸಂಘವು ವರದಿ ಸಾಲಿನಲ್ಲಿ ಎಲ್ಲ ಖರ್ಚು ವೆಚ್ಚಗಳನ್ನು ಕಳೆದು ರೂಪಾಯಿ 7,35,489 ರೂಪಾಯಿ 79 ಪೈಸೆ ನಿವ್ವಳ ಲಾಭವನ್ನು ಗಳಿಸಿರುತ್ತದೆ. ಸಂಘವು ಉತ್ತಮ ರೀತಿಯಲ್ಲಿ ನಡೆಯುತ್ತಿರುವುದನ್ನು ಹಾಗೂ ಲಾಭಾಂಶದಲ್ಲಿ ಇರುವುದನ್ನು ಗಮನಿಸಿ ಸಂಘವನ್ನು B ತರಗತಿಯಲ್ಲಿ ವರ್ಗೀಕರಿಸಲಾಗಿರುತ್ತದೆ. ಸಂಘವು ಗಳಿಸಿದ ಲಾಭಾಂಶವನ್ನು ಮಹಾಸಭೆಯ ಒಪ್ಪಿಗೆ ಪಡೆದು
ಸಂಘದ ಬೈಲಾ ಪ್ರಕಾರ ವಿಂಗಡಣೆ ಮಾಡಿ ವಿತರಿಸಲಾಗುವುದು. ಸಂಘದ ಸ್ಥಿರ ಹಾಗೂ ಚರ ಸ್ವತ್ತುಗಳು ಲೆಕ್ಕ ಪರಿಶೋಧಕರ ವರದಿಯಲ್ಲಿ ಕಾಣಿಸಿದಂತೆ ಸುಸ್ಥಿತಿಯಲ್ಲಿ ಇರುತ್ತದೆ. ಕಟ್ಟಡದ ಮೇಲಂತಸ್ತಿನ ಹಿಂಭಾಗದಲ್ಲಿ ಅಂದರೆ ಇದೇ ಸಭಾಭವನದ ಕೆಲಸವನ್ನು ವರದಿ ಸಾಲಿನಲ್ಲಿ ಪೂರ್ಣಗೊಳಿಸಲಾಗಿದ್ದು, ಸದ್ರಿ ಸಭಾಭವನಕ್ಕೆ 16,47,188 ರೂಪಾಯಿ ಖರ್ಚಾಗಿದ್ದು, ಇದಕ್ಕೆ ಅಂದಿನ ಅಧ್ಯಕ್ಷರಾದ ಶ್ರೀ ಕೆ ಸುರೇಶ್ ಚೌಟ ಇವರು 1 ಲಕ್ಷ ರೂಪಾಯಿ ದೇಣಿಗೆಯನ್ನು ನೀಡಿರುತ್ತಾರೆ. ಅಲ್ಲದೆ ಶ್ರೀ ಕೆ ಶಂಕರ್ ಭಟ್ ಇವರು 25,000 ರೂಪಾಯಿಯನ್ನು ನೀಡಿರುತ್ತಾರೆ. ಬಾಕಿ ಹಣವನ್ನು ಸಂಘದಿಂದ ಹಾಗೂ ಸಹಾಯಧನದ ರೂಪದಲ್ಲಿ ಭರಿಸಲಾಗಿರುತ್ತದೆ. ಸಂಘದ ಆಡಳಿತ ಮಂಡಳಿಯ ಅವಧಿಯು ವರದಿ ಸಾಲಿನ ಅಂತ್ಯಕ್ಕೆ ಮುಕ್ತಾಯಗೊಂಡಿದ್ದು, ವರದಿ ಮುಂದಿನ 5 ಸಹಕಾರಿ ವರ್ಷಕ್ಕೆ ಅಂದರೆ 2025-26ರಿಂದ 2029-30 ಅವಧಿಗೆ ಆಡಳಿತ ಮಂಡಳಿಯ ಚುನಾವಣೆಯು ದಿನಾಂಕ 11/3/2025ರಂದು ಚುನಾವಣಾಧಿಕಾರಿ ಶ್ರೀ ಬಿ ನಾಗೇಂದ್ರ ಇವರ ಅಧ್ಯಕ್ಷತೆಯಲ್ಲಿ ಈ ಕೆಳಗಿನ ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಕರುಣಾಕರ ಖಾನ, ಶ್ರೀ ಶ್ರೀನಿವಾಸ್ ಶೆಟ್ಟಿ ಹುಲ್ಲು, ಮೈದೀನ್ ಕುಂಜಿ, ಶ್ರೀ ಆನಂದ ಕೆ ಹಸೈಗೋಳಿ, ವಿನ್ಸಿ ಡಿ ಸೋಜಾ, ಸುಧಾಕರ್ ನಾಯಕ್, ವಾಜಿ ಡಿ.ಎ, ಶ್ರೀಮತಿ ಪ್ರಭಾ ಪದ್ಮರಾಜ್, ಶ್ರೀಮತಿ ರತಿಶಾರದಾ ಆರ್ ರೈ, ರಾಮಕೃಷ್ಣ ಪಟ್ವರಿ, ಸಂತೋಷ್ ಕುಮಾರ್ ಶೆಟ್ಟಿ, ಭಾಸ್ಕರ, ವಿಶ್ವನಾಥ್ ನಾಯ್ಕ್. ಇವರ ಪೈಕಿ ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಹುಲ್ಲು ಇವರು ಅಧ್ಯಕ್ಷರಾಗಿಯೂ, ಶ್ರೀ ಕರುಣಾಕರ ಖಾನ ಇವರು ಉಪಾಧ್ಯಕ್ಷರಾಗಿಯೂ ಸರ್ವಾನುಮತ ಆಯ್ಕೆಯಾಗಿರುತ್ತಾರೆ. ನೂತನ ಆಡಳಿತ ಮಂಡಳಿಗೆ ನನ್ನ ಹಾಗೂ ಸಂಘದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಈಗಾಗಲೇ ಸಂಘದ ಅಧ್ಯಕ್ಷರಾದ ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿಯವರು ಜೆರಾಕ್ಸ್ ಯಂತ್ರವನ್ನು ಸಂಘಕ್ಕೆ ದೇಣಿಗೆಯಾಗಿ ನೀಡಿದ್ದು, ಸದಸ್ಯರು ಹಾಗೂ ಗ್ರಾಹಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳತಕ್ಕದ್ದು ಎಂದು ಈ ಸಂದರ್ಭದಲ್ಲಿ ತಿಳಿಸುತ್ತೇನೆ. ಸಂಘವು ನೂತನ ಸದಸ್ಯರ ಸೇರ್ಪಡೆಗೊಳಿಸುತ್ತಿದ್ದು, ಕಾರ್ಯವ್ಯಾಪ್ತಿಗೆ ಒಳಪಡುವ ಜನರು ಸಂಘದ ವ್ಯವಹಾರದಲ್ಲಿ ತೊಡಗಿ ಸಂಘದ ಸಕ್ರಿಯ ಸದಸ್ಯರಾಗಬೇಕೆಂದು, ಅಲ್ಲದೆ ನೂತನ ಆಡಳಿತ ಮಂಡಳಿ ಮುಂದಿನ 5 ಸಹಕಾರ ವರ್ಷಗಳಲ್ಲಿ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಿ ಸಂಘವನ್ನು ಮೇಲ್ದರ್ಜೆಗೆ ಕೊಂಡೊಯ್ಯುವಂತೆ ಆಗಲಿ ಎಂದು ಆಶಿಸುತ್ತಾ, ಸಂಘದ 52ನೇ ವರ್ಷದ ವಾರ್ಷಿಕ ವರದಿಯನ್ನು ಮುಕ್ತಾಯಗೊಳಿಸುತ್ತಾ ಭಗವಂತನು ತಮಗೆಲ್ಲರಿಗೂ ಶುಭವನ್ನುಂಟು ಮಾಡಲಿ ಎಂದು ಹಾರೈಸುತ್ತೇನೆ. ನಾನು ಇದಕ್ಕೆ ಸ್ಥಾಪಕ ಸಮಯದಿಂದಲೇ ಮೆಂಬರ್ ಇದು ನಾನು ಹಸೈಗೋಡಿಯಲ್ಲಿ 91ನೇ ಇಸವಿಯಿಂದ 2024ನೇ ಇಸವಿವರೆಗೆ ನನಗೆ ಪ್ರತಿ ಮೀಟಿಂಗಿನ ಕಾಗದ ಬರ್ತಿತ್ತು. ಈ ವರ್ಷ ಮಾತ್ರ ಕಾಗದ ಬಂದಿಲ್ಲ. ಅವರು ಪೋಸ್ಟ್ ಮಾಡಿದೆ ಅಂತ ಹೇಳಿದ್ರು. ಹಾಗೆ ನಾನು ಪೋಸ್ಟ್ ಆಫೀಸ್ ಕೇಳಿದೆ, ಅಲ್ಲಿ ನನ್ನದು ಇಲ್ಲ. ಅಲ್ಲಿ ನನಗೆ ಮೊನ್ನೆ ಬಂದು ಪೋಸ್ಟ್ ಮ್ಯಾನ್ ಕಾಗದ ಕೊಟ್ಟಿದ್ದೇನೆ ಬೇರೆ. ಈ ಕಾಗದ ಮಾತ್ರ ನನಗೆ ಬಂದಿಲ್ಲ. ಇವತ್ತು ನಮ್ಮ ಡೈರೆಕ್ಟ್ರು ಅವರು ಹೇಳಬೇಕಲ್ಲ ನಾನು ಬಂದಿದ್ದಷ್ಟೇ, ಹೇಗೆ ಗೊತ್ತಾಯ್ತು ಅಂತ ಕೇಳಿದ್ದೆ. ಹಾಗೆ ಯಾಕೆ ನಮಗೆ ಬೇಡವಾಗದೆ, ನಾನು ಮೊದಲು ಡೈರೆಕ್ಟ್ರು ಆಗಿದ್ದೆ, ಈ ವರ್ಷ ಕಾಗದ ಬಂದಿಲ್ಲ. ಅದಕ್ಕೆ ನಾನು ಹೇಳೋದು, ಇಲ್ಲಿದ್ದ ಮೆಂಬರ್ಸ್ಗಳದ್ದು ಎಲ್ಲ ಒಂದು ವಾಟ್ಸಪ್ ಗ್ರೂಪ್ ಮಾಡಿ ಅದರಲ್ಲಿ ಕಳಿಸಿಬಿಡಿ. ಯಾಕೆ ಕಾಗದ ಬಂದಿಲ್ಲ ಅಂತ ಹೇಳಿಕೆ ಇಲ್ಲಲ್ಲ. ವಾಟ್ಸಪ್ ಗ್ರೂಪ್ ಮಾಡಿದ್ದಾರಂತೆ, ಬಟ್ ಅದರಲ್ಲಿ ನಂದು ಇಲ್ಲ, ಕೆಲವರದ್ದು ಇದೆ. ಹಾಗೆ ಎಲ್ಲರದ್ದು ಸೇರಿಸಿ, ಈಗ ಇವತ್ತಿನ ಇಷ್ಟದಲ್ಲಿ ಉಂಟು ಎಲ್ಲ ಮಾಡಿದ ಮೊಬೈಲ್ ನಂಬರ್ಗಳು, ಅದೇ ರೀತಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿ. ವಾಟ್ಸಪ್ ಗ್ರೂಪ್ಗೆ ಹಾಕಿದರೆ ಕಾಗದ ಬಂದಿರುತ್ತೆ ಯಾರು ಹೇಳುವಂಗೆ ಇಲ್ಲ, ಯಾವುದು ಖರ್ಚು ಇಲ್ಲ ನಮಗೆ. ಈಗ ನಾವು ಹೊಸ ಮಾಧ್ಯಮ ಪ್ರಕಾರ ಕಾಗದ ಪೋಸ್ಟ್ ಮಾಡಬೇಕಂತ ಇಲ್ಲ, ವಾಟ್ಸಪ್ನ ಹಾಕಿದ್ರೆ ಸಾಕು ಅಂತಿದೆ. ಆಗ ಸೊಸೈಟಿ ಸ್ವಲ್ಪ ಖರ್ಚು ಉಳಿತದೆ, ಸ್ಟ್ಯಾಂಪ್ ಖರ್ಚು ಅದು. ಆದರೆ ಕಾರಣ ಬೇರೆ ಬೇರೆ ಇರ್ಬೋದು, ಗೊತ್ತಿಲ್ಲ. ಆದರೆ ಇಲ್ಲಿಂದ ಎಲ್ಲವನ್ನೂ ಕೂಡ ಪೋಸ್ಟ್ ಮಾಡಿದ್ದಾರೆ ಅನ್ನತಕ್ಕಂಥ ಮಾಹಿತಿ ಇದೆ. ಅದೆಲ್ಲೋ ಒಂದು ಪೋಸ್ಟ್ ಆಫೀಸ್ ಮಿಸ್ ಆದ ಅಥವಾ ಬೇರೆಯವರು ಅವರು ಕೊಟ್ಟಿದ್ದಾರೆ, ಅದು ನಮಗೆ ಗೊತ್ತಿಲ್ಲ. ಆದರೆ ಮುಂದಿನ ವರ್ಷದಿಂದ ವಾಟ್ಸಪ್ ಮೂಲಕ ಪ್ರತಿಯೊಬ್ಬರ ಸದಸ್ಯರುಗಳ ಹೆಸರನ್ನು ಸೇರಿಸಿಕೊಳ್ಳುವುದರ ಮೂಲಕ, ವಾಟ್ಸಪ್ಪಿನ ಮೂಲಕ, ಅದು ಕೂಡ ಮಹಾಸಭೆಗೆ 1 ತಿಂಗಳ ಮುಂಚಿತವಾಗಿ ನಾವು ವಾಟ್ಸಪ್ಪನ್ನು ಕ್ರಿಯೇಟ್ ಮಾಡಬೇಕು. ಆ ನಂತರ ಅಲ್ಲಿ ವಾಟ್ಸಪ್ಪಲ್ಲಿ ನಮ್ಮ ಎಲ್ಲ ಸಂದೇಶಗಳನ್ನು, ಅದರ ಮಹಾಸಭೆಯ ದಿನಾಂಕವನ್ನು ಇತ್ಯಾದಿಗಳನ್ನು ಪ್ರಕಟಿಸುತ್ತಾ ನಾವು ವಾಟ್ಸಪ್ ಮಾಡ್ತೇವೆ. ಅಲ್ಲಿ ಯಾರೆಲ್ಲ ನೋಡಿದ್ದಾರೆ ನೋಡಲಿಲ್ಲ ಅನ್ನೋರಿಗೂ ಗೊತ್ತಿರ್ತದೆ. ಕೊನೆಯ ಕ್ಷಣದಲ್ಲಿ ಒಂದು ದಿವಸ ಮೊದಲು ಯಾರೆಲ್ಲ ನೋಡಲಿಲ್ಲ ಅವರಿಗೆ ಫೋನ್ನ ಮೂಲಕ ನಾವು ಖಂಡಿತವಾಗಿ ಮಾಹಿತಿಯನ್ನು ಕೊಡಲಿಕ್ಕೆ ನಾವು ಬಯಸ್ತೇವೆ. ಆದರೆ ನೋಡಿದವರು ಮಾತ್ರ ದಯವಿಟ್ಟು ನಿಮಗೆ ನೋಡಿದ್ದಾರೆ ಅಥವಾ ನೋಡಲಿಲ್ಲ ಅನ್ನೋದು ನಮಗೆ ಗೊತ್ತಾಗ್ತದೆ. ನೋಡದವರಿಗೆ ನಾವು ಫೋನ್ನ ಮೂಲಕ ಸಂಪರ್ಕವನ್ನು ಮಾಡ್ತೇವೆ. ದಯವಿಟ್ಟು ಅಡಚಣೆಗೆ ಕ್ಷಮಿಸಿ. 1,000 ರೂಪಾಯಿ ಬೆಲೆ ಬಾಳುವಂಥ ಒಂದು ಜೆರಾಕ್ಸ್ ಮೆಷಿನನ್ನು ಈ ಸಂಸ್ಥೆಗೋಸ್ಕರ ದೇಣಿಗೆ ರೂಪದಲ್ಲಿ ನೀಡಿದ್ದಾರೆ ಅಧ್ಯಕ್ಷರು. ಈಗ ಬಜೆಟ್ ಒಂದು ಬಿಟ್ಟು ಹೋಗಿದೆ. ಈಗ ಬಜೆಟಿನ ಮಾಹಿತಿಯನ್ನು ಕಾರ್ಯದರ್ಶಿ ಅವರು ನೀಡಿದ್ದಾರೆ. 25-26ನೇ ಸಾಲಿನ ಅಂದಾಜು ಆಯವ್ಯಯ ಮುಂಗಡ ಪತ್ರ ಬಜೆಟ್. ವ್ಯಾಪಾರದ ಲಾಭ 6 ಲಕ್ಷ ರೂಪಾಯಿ, ಕಟ್ಟಡ ಬಾಡಿಗೆ 5 ಲಕ್ಷ ರೂಪಾಯಿ, ಸಾಲಗಳ ಮೇಲಿನ ಬಡ್ಡಿ 12 ಲಕ್ಷ, ಇತರ ಆದಾಯ 2 ಲಕ್ಷ, ಒಟ್ಟು 25 ಲಕ್ಷ. ಸಿಬ್ಬಂದಿ ವೇತನ 7 ಲಕ್ಷ,
ಅಂಚೆ ವೆಚ್ಚ 10,000, ಕೂಲಿ 1.5 ಲಕ್ಷ, ಸಭೆಯ ವೆಚ್ಚ 20,000, ಸಭೆಯ ಭತ್ಯೆ 50,000, ಪ್ರಯಾಣ ಭತ್ಯೆ 10,000, ಆದಾಯ ತೆರಿಗೆ 1.5 ಲಕ್ಷ, ಮುದ್ರಣ ವೆಚ್ಚ 50,000, ಕಟ್ಟಡ ತೆರಿಗೆ 20,000, ಮಹಾಸಭೆಯ ಖರ್ಚು 50,000, ವಿದ್ಯುತ್ ವೆಚ್ಚ 25,000, ಸ್ಟೇಷನ್ ತೂಕ ಮತ್ತು ಅಳತೆ ಶುಲ್ಕ 5,000 ರೂಪಾಯಿ, ಇತರೆ ಖರ್ಚು 50,000 ರೂಪಾಯಿ, ನಿರೀಕ್ಷಿತ ಅಂದಾಜು ಲಾಭ 9,92,000 ರೂಪಾಯಿ, ಒಟ್ಟು 25 ಲಕ್ಷ. ಕೊಣಾಜೆ ವಿವಿಧ ಸಹಕಾರಿ ಸಂಘ ನಿಯಮಿತ ಅಂಚೆ ಸೈಗೋಡಿ ನಿವ್ವಳ ಲಾಭ ವಿಂಗಡಣೆ 2024-25ನೇ ಸಾಲಿನ ನಿವ್ವಳ ಲಾಭ 7,35,489 ರೂಪಾಯಿ 79 ಪೈಸೆ. ಕ್ಷೇಮ ನಿಧಿ 25%, 1,83,872 ರೂಪಾಯಿ 79 ಪೈಸೆ. ಸಹಕಾರ ಶಿಕ್ಷಣ ನಿಧಿ 2%, 11,032 ರೂಪಾಯಿ. ಕಟ್ಟಡ ನಿಧಿ 20%, 2,23,677 ರೂಪಾಯಿ. ಕೆಟ್ಟ ಮತ್ತು ಸಂಶಯಾಸ್ಪದ ಸಾಲದ ನಿಧಿಗೆ 10%, 54,060 ರೂಪಾಯಿ. ಸದಸ್ಯರ ಕಲ್ಯಾಣ ನಿಧಿ 10%, 54,060 ರೂಪಾಯಿ. ಸಾರ್ವಜನಿಕ ಉಪಕಾರ ನಿಧಿ 10%, 54,060 ರೂಪಾಯಿ. ಸಿಬ್ಬಂದಿ ಕ್ಷೇಮಾಭಿವೃದ್ಧಿ ನಿಧಿ 54,060 ರೂಪಾಯಿ. ಸಿಬ್ಬಂದಿ ಬೋನಸ್ 79,380 ರೂಪಾಯಿ. ಸದಸ್ಯರ ಡಿವಿಡೆಂಟ್ 12%, ಸದಸ್ಯರಿಗೆ 18,888, ಸರ್ಕಾರದ್ದು 2,400, ಒಟ್ಟು 21,288 ರೂಪಾಯಿ. ಒಟ್ಟು ನಿವ್ವಳ ಲಾಭ 7,35,489 ರೂಪಾಯಿ 79 ಪೈಸೆ. 22ನೇ ಸಾಲಿಗೆ ಲೆಕ್ಕ ಪರಿಶೋಧಕರ ನೇಮಕಾತಿ ಕುರಿತು 2025-26ನೇ ಸಾಲಿಗೆ ಸಂಘದ ಲೆಕ್ಕ ಪರಿಶೋಧನೆಗೆ ಎಂ ರವಿರಾವ್ B.Com FCA ಚಾರ್ಟರ್ಡ್ ಅಕೌಂಟೆಂಟ್ ಮ್ಯಾಂಗ್ಳೂರ್ ಇವರನ್ನು ನೇಮಕಾತಿ ಮಾಡುವುದಾಗಿ ತೀರ್ಮಾನಿಸಲಾಗಿದ್ದು, ಸಂಭಾವನೆಯನ್ನು ಲೆಕ್ಕ ಪರಿಶೋಧನಾ ಅವಧಿಯಲ್ಲಿ ನಿಗದಿಪಡಿಸಿ ನೀಡಲಾಗುವುದು. 2024-25ನೇ ಸಾಲಿನ ಬಜೆಟ್ಗಿಂತ ಅಧಿಕ ಮೊತ್ತವನ್ನು ಸ್ಥಿರೀಕರಿಸುವ ಕುರಿತು 2024 ಮತ್ತು 25ನೇ ಸಾಲಿನಲ್ಲಿ ಬಜೆಟ್ನ ಮಿತಿಗಿಂತ ಜಾಸ್ತಿ ಖರ್ಚಾದರೂ ಇರುವುದಿಲ್ಲ. ಕೊಣಾಜೆ ವಿವಿಧೋದ್ದೇಶ ಸಹಕಾರಿ ಸಂಘ ನೇತ ನಮ್ಮ ಹೊಸ ಆಡಳಿತ ಕಮಿಟಿ ಈ ಒಂಜಿ ನಮ್ಮ ವಾರ್ಷಿಕ ಸಭೆಟ್ಟು ಈಗಾಗಲೇ ನೇತು ನಮ್ಮ ಇನ್ನೇನು ದೀಪ ಬೆಳಗಿಸಿದು ನಿರ್ಗಮಿಸಿನ ಯುವಕರ ಬಂಡಾರಲೆ ಅಂಚೆನೆ ಈ ಒಂಜಿ 4 ಜನ ನಮ್ಮ ಯುವಕ ತಾಯಿನ ಈ ಸಹಕಾರಿ ಸಂಘದ ಅಧ್ಯಕ್ಷರಾಯಿನ ನಾ ಸ್ವಾಗತ ಉದ್ಘಾಟನೆ ಭಾವಚಿತ್ರನ ಅನಾವರಣ ಮಂತ್ರ ಅಂಚಿನ ಶಂಕರ್ ಮಾಸ್ಟ್ರೆ ಅಂಚೆನೆ ಈ ಒಂಜಿ ವೇದಿಕೆ ರೂಪಣ ನಿರ್ದೇಶಕಾಯಿನ ಆನಂದ್ ಮಾಸ್ಟರ್ ಅಂಚೆನೆ ವಾಜಿ ಅಂಚೆನೆ ವಿನ್ಸಿ ಡಿಸೋಜ ಅಂಚೆನೆ ಈ ಒಂಜಿ ಸಹಕಾರಿ ಸಂಘದ ಮಾಜಿ ಉಪಾಧ್ಯಕ್ಷರಾದ ಭಾಸ್ಕರ್ ಅಂಚೆನೆ ರಾಮಕೃಷ್ಣ ಪಟ್ಟೋಳಿ ಅಂಚೆನೆ ಈ ಒಂಜಿ ಸಹಕಾರಿ ಸಂಘದ ಉಪಾಧ್ಯಕ್ಷರಾಯಿನ ಕರುಣಾಕರ ಖಾನ ಅಂಚೆನೆ ಈ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರಾಯಿನ ಅಂಚೆನೆ ನಿರ್ದೇಶಕರಾಯಿನ ಶ್ರೀನಿವಾಸ್ ಶೆಟ್ರೆ ಅಂಚೆನೆ ನಮ್ಮ ಈ ಒಂಜಿ ಕಾರ್ಯಕ್ರಮ ನಮ್ಮ ಹಿರಿಯರು ಒಂಜಿ ವೇದಿಕೆಗೆ ಒಂಜಿ ಅಲಂಕಾರ ಕೊರೋಣ ಅಂಚಿನ ಶಂಕರ್ ಮಾಸ್ಟರ್ ಅಂಚೆನೆ ನಿರ್ದೇಶಕರಾಯಿನ ವಿಶ್ವನಾಥ್ ನಾಯ್ಕರ್ ಅಂಚೆನೆ ಶಾರದಾ ಈ ಬೊಕ್ಕ ಮುಳು ಸೇರ್ನಂಚಿನ ಮಾತ ನಮ್ಮ ಬಂಧು ಭಗಿನಿಯರೇ ದಾದ ಪಂಡ ನಮ್ಮ ಈ ಒಂಜಿ ಸಹಕಾರಿ ಸಂಘದ ಪ್ರಸ್ತಾಪನೆ ಮಾತ ಮುಳು ಪಾತೆ ನಮ್ಮ ಚರ್ಚೆ ಮಾಡ್ತಾರೆ ಸ್ಥಿರೈನ ಪಾತೆಯರು ನಮಗೆ ಅಗತ್ಯ ಇಜ್ಜಿ ಇಂದು ನಮ್ಮ ಹಿರಿಯಕಲು ನಮ್ಮ ಒಂಜಿ ಎಡ್ಡೆ ಉದ್ದೇಶ ಮಂತ್ರ ಒಂಜಿ ಸಹಕಾರಿ ಸಂಘ ಬಾರಿ ಒಂಜಿ ಪತಿ ಒರಿಯಲ್ಲ ಪತಿ ಶ್ರೀನಿವಾಸ ಶೆಟ್ಟರಿದ್ದೆ ರಘುರಾಮ್ ಕಾಜೇರ್ನೆ ಆರ್ನ ಶಂಭುನಾಯ್ಕೇರ್ನ ಅಂಚೆನೆ ನಮ್ಮ PM ಕುಂಜಿ ಅಂಚೆನೆ ಕನಕ ವಿಶ್ವನಾಥ್ ಶೆಟ್ಟರು ಈ ಒಂಜಿ ಅಧ್ಯಕ್ಷರ ಹಾಕನ నేను ಪ್ರಸ್ತಾವನೆ ಮಾಡ್ತೇನೆ ಪತಿ ಒರಿಯನ ಒಂಜಿ ಕೊಡುಗೆ ಉಂಟು ಐಟ್ ರಘುರಾಮ್ ಕಾಜೇರ್ನ ಶಂಭುನಾಯ್ಕೇರ್ನ ಕೊಡುಗೆ ಬಾರಿ ಮಲ್ಲ ಉಂಟು ಐದು ನಮ್ಮ ಬೊಕ್ಕದ ನೆಟ್ಟು ಶ್ರೀನಿವಾಸ ಶೆಟ್ಟಿ ಅಧ್ಯಕ್ಷರಾಯರು ಬೊಕ್ಕ ಅಂಚೆನೆ ಸುರೇಶ್ ಚೌಟೇರು ಅಕಲ ನೆಟ್ಟು ಅಕಲ ಒಂಜಿ ಅಭಿವೃದ್ಧಿ ಮಂತೊಂದು ಪೋತೇರು ಅಂಚೆನೆ ನಮ್ಮ ಯಾನ್ ದಾದ ಬಂಡ ನಂಗೆ ರಾಜ್ಯಕ್ಕೆ ನೆಟ್ಟು ಅಗತ್ಯ ಇಜ್ಜಿ ನಂಗೆ ವೈಯಕ್ತಿಕವಾದ ನೆಟ್ಟು ದಾದ ಲಾಭ ಇಜ್ಜಿ ನಂಗೆ ಒಂಜಿ ಊಟದ ಸೊಸೈಟಿ ಒಂಜಿ ಮಾತೆಲ್ಲ ಒಂಜಿ ಪಾಪ ದಕ್ಲೆಗ್ ಬೊಕ್ಕ ಒಂಜಿ ಬಡವರಿಗೆ ಎಂಚಿನ ಒಂಜಿ ಅಕ್ಲೆ ವ್ಯಾಪಾರ ಮನ್ಪುರ ಅಕ್ಲ ಒಂಜಿ ಅಕಲ್ನ ಒಂಜಿ ಫ್ಯಾಮಿಲಿ ನಡಪನ ಒಂಜಿ ಸಹಾಯ ಮನ್ಪುರ ಒಂಜಿ ರಂಗ ಇತ್ತಂಡ ಅವು ಸಹಕಾರ ರಂಗ ಆ ಸಹಕಾರ ರಂಗ ನಮ್ಮ ದಾದ ನಮ್ಮ ಪ್ರತಿ ಒಂಜಿ ಅವಕಾಶ ತಿಕ್ಕುಂಡು ಆ ಅವಕಾಶ ನಮ್ಮ ಪೊರ್ಲು ಮಂತದ್ದು ಅಭಿವೃದ್ಧಿ ಮಂತ್ಪ ಯಾ ಎಲ್ಲ ಒಂಜಿ ಎಂಗ್ ನಿರ್ದೇಶಕರ ಲೆಂಕ್ಲ ಒಂಜಿ ಡಿಸೈಡ್ ಮಂತದ ಪ್ರತಿ ಒಂಜಿ ವರ್ಷಲ ಒಂಜಿ ಕಾರ್ಯಕ್ರಮ ಒಂದು ಪೋಯಿ ಸುರೇಶ್ ಚೌಟೇರು ಈ ಒಂಜಿ ಸಭಾಂಗಣ ಮಂತೇರು ನೇನು ನಲ್ಲ ಅಂತೆ ಮಲ್ಲಾಡು ಮಂತ್ರ ನಂಗೆ ಒಂಜಿ ಕಾರ್ಯಕ್ರಮ ಒಂಜಿ ನಂಗೆ ಎದುರು ಮೈದಾನ ಉಂಟು ನಂಗೆ ನೇನು ಅಂಚೆನೆ ಈತೆ ಇದ್ದನಾತೆ ಒಂದು ಎಕ್ಸ್ಟೆನ್ಷನ್ ಮಂತ್ರ ನಂಗೆ ಒಂಜಿ
ಅದಾದ ಕಾರ್ಯಕ್ರಮವನ್ನು ಬೇರೆ ಅವಕಾಶ ಉಂಟು ಅವು ನಮ್ಗೆ ನಮ್ಮ ಸೊಸೈಟಿ ಅಭಿವೃದ್ಧಿ ಆಗ್ಬೋದು ಮಾತ್ರ ಸೇರಿದ ನಮ್ಮ ಒಂಜಿ ನಿರ್ದೇಶಕರು ಸಹಕಾರ ಸಂಘದ ಊರ್ದಾಕಲು ಮಾತ್ರ ಸೇರಿದು ಒಂದೊಂದು ಕಾರ್ಯಕ್ರಮ ಅಂತಂದು ಪೋಯಿ ఒక ಅಂಚೆನೆ ನಮ್ಮ ಒಂಜಿ ಫಲಾನುಭವಿಗಳಿಗೆ ಮುಳು ಸೊಸೈಟಿ ಎಂಚಿನ ಮಾತ್ರ ಕಾರ್ಯಕ್ರಮ ಉಂಟು ಅಯ್ಯಲ್ಲ ಒಂಜಿ ನುಮ್ಮಂತದ್ದು ಪ್ರತಿ ಒರಿಯಾಗಲ ಒಂಜಿ ನೆಟ್ಟು ನಂಗೆ ಪ್ರಯೋಜನ ಅವರು ನಂಗೆ ಏರೆಗಳ ನೆಟ್ಟು ಒಂಜಿ ನಂಗಂದುಜ್ಜಿ ಓ ನಂಗೆ ವೈಯಕ್ತಿಕ ಸಂಬಳ ಉಂಟಾ ದಾಲಜ್ಜಿ ಅಂಚೆನೆ ನಂಗೆ ಈ ಸೊಸೈಟಿ ನಡು ಜನ ನಂಗೆ ಭಾರಿ ಪೊರ್ಲದೇನು ನಡಪ ಕಷ್ಟ ನಂಗೆ ಈ ಸೊಸೈಟಿ ಒಂಜಿ 40 ವರ್ಷ ಸರ್ವಿಸ್ ಮಂತ್ನ ಕಾರ್ಯದರ್ಶಿ ಆಯ್ನ ಬಾಬಣ್ಣೆ ಅಂಚೆನೆ ನಮ್ಮ ಈ ಬ್ಯಾಂಕ್ದ ಒಂಜಿ ನೆಟ್ಟು ಆರು ಬಾರಿ ಒಂಜಿ ಭ್ರಷ್ಟಾಚಾರ ಜನ ಬಾರಿ ಒಂದು ಕ್ಲೀನ್ ಹ್ಯಾಂಡ್ ಬಂದ ನಾಯ್ಕೆಲ್ಲ ಒಳ್ಳೆಯದು ನಂಗೆ ಕಷ್ಟ ಒಂದು ನಂಗೆ ದಾಳಮ್ಮ ಇತ್ತನಲ್ಲ ನಮ್ಮ ತಿಂಗಳು ಮೀಟಿಂಗ್ ನಿರ್ದೇಶಕರು ಒಟ್ಟು ಸಹಕಾರ ಕೊಡ್ತೇನೆ ಒಟ್ಟಿಗೆ ಬಂದದ್ದು ಪೋಯಿ ನಿಮಗೆ ದಾಳ ಇಟ್ಟು ಒಂದು ಈ ಒಂದು ಸಹಕಾರಿ ಸಂಘ ಒಂದು 5 ಗ್ರಾಮದ ವ್ಯಾಪ್ತಿ ಉಂಟು ಒಣಾಜೆ ಮಂಜಿನಾಡಿ ಬೆಲ್ಮ ಅಂಬ್ಲಮಗರು 300 ಈ ಮಾತ ಸಂಘದ ಹಿರಿಯರು ಪನ್ನಂಚೇರಿ ನಾವು ಫಸ್ಟ್ಗೆ ಮಾತ ಒಂಜಿ ಮೆಂಬರ್ಶಿಪ್ ಅಂತ ಒಂದು ಪೋಯಿ ನಂಗೆ ಅವು ಸೊಸೈಟಿಗೆ ಭಾರಿ ಮಲ್ಲ ಒಂಜಿ ಅನುಕೂಲ ಆಪು 5 ಗ್ರಾಮಡ್ಲ ನಮ್ಮ ಸೊಸೈಟಿ ನೆನ್ ಮಂತದ್ದು ಡೆವಲಪ್ ಅಂತ ಪೋಯಿ ನೆಂದು ದಾಲಾಜಿ ಕಮ್ಮಿ ತತ್ತದ ನಮ್ಮ ಈ ಸೊಸೈಟಿ ನೆಕ್ ಒಂಜಿ 2 ಕೋಟಿದ ಮಿತ್ತದ ಒಂಜಿ ಸೊತ್ತುಂಡು ನಂಗೆ ಓಲು ಇತ್ತದ ಈ ಪರಿಸ್ಥಿತಿ 2 ಕೋಟಿದ ಮಿತ್ತು ಒಂದು ನಮ್ಗೆ ಹಿರಿಯಾಗಿ ಮಂತ್ ಕೊಡ್ತೇವೆ ನಮ್ಮ ಚಿಲ್ಲ ದಾಳ ಒಂತೆ ಅಂತ ಕೊಡುಗೆ ನಮ್ಮ ಈ ಅವಕಾಶ ನಮ್ಮ ಮಾತೆಲ್ಲ ಎಂಟು ಒಂದು 5 ವರ್ಷ ಅಧ್ಯಕ್ಷ ಅವಕಾಶ ಉಂಟು ಎಂಟು ತಿಂಡಿ ಆ ಮಂತೊಂದು ಹೋಗ್ಬೇಕು ನಾವು ಪಾತೆಯನ್ನ ಪಡಿಸಿ ಬೇಲೆ ಮಂತೊಂದು ಹೋದು ಪಾತೆದು போய் ಒಂದು ಊರ್ನಕ್ಲೆಲ್ಲ ಎಡ್ಡೆ ಮಾತು ಸದಸ್ಯನಕ್ಲೆ ಎಡ್ಡೆ ನೀವು ಸಹಕಾರ ಮಾತು ನೀವು ಕೊರೋಡು ಪನ್ನೊಂದು ಇನ್ನು ನಮ್ಮ ಒಳ್ಳು ರೀತಿ ನಡಪಾಡು ನೇಟ್ ನಮ್ಮ ರಾಜ್ಯಕ್ಕೆ ದಾಳ ಪಡಿಸಿ ನಂಗೆ ದಾಳ ಏರಿಗಳ ನೇಟ್ ಲಾಭ ಲಜ್ಜಿ ಇನ್ನೂ ಲಜ್ಜಿ ನಮ್ಮದೇ ದಿನಾಲ ಮಣಿದು ಮನುಷ್ಯಗೆ ಭೂಮಿ ದಾಳ ಶಾಶ್ವತ ಲಜ್ಜಿ ಏರಿಗಳ ಮತ್ತೆ ಮಿಕ್ಕಲು ಹಿರಿಯಾಕಲು 3 ಕೋಟಿಗೆ ಹೋಗಿ ಯಾಕಲು ಒಳ್ಳೆಯಲ್ಲ ಹಾಗೆ ದೇವಂಗತ್ತು ನಮ್ಮ ಲಂಚೆ ನಮ್ಮ ದಾದಾಲ ಉಂಡು ನಮ್ಮ ಸಾರ್ವಜನಿಕರು ನಮ್ಮ ಒಂದು ಜಿಲ್ಲಾರೆ ಕೊಡುಗೆ ಕೊಡ್ತಾರೆ ನಮ್ಮ ಸಮಾಜಕ್ಕೆ ಏರಿಗೆ ಅನ್ಯಾಯ ಮಾಡ್ಕೊಡ್ತೀವಿ ನಮ್ಮ ದಾಳ ನಮ್ಮ ಮೇಲೆ ಪ್ರಯೋಜನ ಆಗೋದು ಐಕೆ ಮಾತೇರ್ನಲ್ಲ ನೀವು ಸದಸ್ಯರನ್ನ ನಿತ್ಯ ಸಹಕಾರ ಕೊರದು ನೀನು ಒಂದು ಉತ್ತಮ ರೀತಿಯ ದಾದ ಪಂಡ ಪಿರಂಜಿ ಪಂಡ ಈ ಸೊಸೈಟಿ ಭಾರಿ 53 ವರ್ಷದ ಒಂದು 52 ವರ್ಷದ ಒಂದು ಇತಿಹಾಸ ಉಂಟು ಕೋಟೆಗಳ ಸೊಸೈಟಿ ಕಮ್ಮಿ ಇತ್ತು ನಮ್ಮ ಓ ನೀನು ಅವೇ ರೀತಿ ನಂಗೆ ಕೊನೋಡಿದ್ದೆ ಕೋಟೆಗಳ ಸೊಸೈಟಿಲ ಇದು ಒಂದು ಇಡೀ ಕ್ಷೇತ್ರ ಮಂಗಳೂರು ಕ್ಷೇತ್ರ ಉಂಡು ನೇನು ಅಂಚೆ ಲೆಕ್ಕದ ಪೋಯಿ ನಮ್ಮ ಮಾತೇನು ಒಟ್ಟಿಗೆ ಅದು ಪೋಯಿ ನಂಗೆ ದಾಳ ನೆಟ್ಟು ವೈಯಕ್ತಿಕ ದಾಳ ಲಾಭ ಇಚ್ಚಿನ ಪನ್ನೊಂದು ಮಾತೆಲ್ಲ ಒಟ್ಟಿಗೆ ಹೋದ ರಾಜ್ಯಕ್ಕೆ ಬಿಟ್ಟು ನಮ್ಮ ಜಾತ್ಯತೀತವಾದ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಮಾತ ಸಮಾಜದ ಪ್ರಯೋಜನ ಈ ಸೊಸೈಟಿ ಅವರು ಸಾರ್ವಜನಿಕ ಸೊಸೈಟಿ ನಮ್ಮ 5 ಮಂತೊಂದು ಪೋಯಿ ಪನ್ನೊಂದು ಎನ್ನ ರಟ್ಟು ಪಾತೆರನೇ ಉಂಟಾವೆ ಕೃತಜ್ಞತೆ ಕೊರಂದು ಅಂಚಿನ ಕಾರ್ಯಕ್ರಮದ ಕಡೆಕಾದ ಬ್ಯಾಂಕದ ಗುಮಾಸ್ತರ ನೆಂಚಿನ ರಾಮಮೋಹನ್ ರಾಯ್ ಕುರಿತು ವಂದನೆ ಅರ್ಪಣೆ. 52ನೇ ವರ್ಷದ ವಾರ್ಷಿಕ ಸಮಾರಂಭದ ಉದ್ಘಾಟನೆ ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದ ಶ್ರೀ ದಿವಾಕರ ಭಂಡಾರಿ ಅವರಿಗೆ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ. ಈ ಹಿರಿಯ ಚೇತನ ಭಾವಚಿತ್ರ ಅನಾವರಣ ಮಾಡಿದ ಶ್ರೀ ಶಂಕರ್ ಭಟ್ ಅವರಿಗೂ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ. ಇಂದಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ನಮ್ಮ ಅಧ್ಯಕ್ಷರು ಸಂತೋಷ್ ಕುಮಾರ್ ಶೆಟ್ಟಿ ಪುಲ್ಲು ಹಾಗೂ ಉಪಾಧ್ಯಕ್ಷರು ಕರುಣಾಕರ ಕಾಣ ಹಾಗೂ ಎಲ್ಲ ನಿರ್ದೇಶಕರು ಇಲ್ಲಿ ಸೇರಿರುವ ನಮ್ಮ ಸಂಘದ ಸದಸ್ಯರಿಗೂ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ. ಈ ಸಂಘದ ಆಂತರಿಕ ಭದ್ರತಾ ಪರೀಕ್ಷೆಗಳು ಮಾಡಿದ ಎನ್ ಡಿ ಡಿಸೋಜಾ ಹಾಗೂ ಚಾರ್ಟರ್ಡ್ ಅಕೌಂಟೆಂಟ್ ಎಂ ರವಿರಾವ್ ಹಾಗೂ ಇಂದು ಆಸನದ ವ್ಯವಸ್ಥೆ ಮಾಡಿದ ಶ್ರೀ ದುರ್ಗಾ ಭಗವತಿ ಶಾಮಿಯಾನ ಹಾಗೂ ಹೊಸ ಕೊರಳು ನಮ್ಮ ಮಾಧ್ಯಮ ಮಿತ್ರರು ಹೊಸ ಕೊರಳು ಅವರಿಗೂ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ. ಜೈ